ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶ್ವ ಸ್ತನ್ಯಪಾನ ಸಪ್ತಾಹ 2022 ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ವಿಶ್ವ ಸ್ತನಪಾನ ಸಪ್ತಾಹ ಅನ್ನುವಂಥದ್ದು 1999ರ ನಂತರ ಪ್ರತಿ ವರ್ಷ ಆಗಸ್ಟ್ 1ರಿಂದ 7ರ ತನಕ ಸಪ್ತಾಹ ನಡೀತಾ ಬಂದಿದೆ. ಸೊ ಈ ವರ್ಷದ ಧ್ಯೇಯ ಏನು, ಸ್ತನ್ಯಪಾನದ ಬಗ್ಗೆ ಮಹತ್ವವೇನು, ಸ್ತನ್ಯಪಾನ ಹೇಗೆ ಮಾಡಬೇಕು, ಅದರಿಂದ ಮಕ್ಕಳಿಗೆ ಏನು ಉಪಯೋಗ ಅನ್ನುವಂಥದ್ದನ್ನು ತಿಳಿಸಿಕೊಡ್ಲಿಕ್ಕೆ ಇವತ್ತು ನಮ್ಮೊಂದಿಗೆ ಇಬ್ಬರು ಅತಿಥಿಗಳಿದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ರೇಷ್ಮಾ ಆರ್ ಕೋಟ್ಯಾನ್, ಲೆಕ್ಚರರ್, ಹಾಗೆ ಡಾಕ್ಟರ್ ಅನುಸೂಯ, ಅಸಿಸ್ಟೆಂಟ್ ಪ್ರೊಫೆಸರ್, ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಶನ್ ಇಂದ ಇಬ್ರು ನಮ್ಮ ಜೊತೆಗೆ ಇವತ್ತಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಸೊ ನಾನೀಗಾಗಲೇ ಹೇಳಿದೆ, ಈ ಬಾರಿಯ ವಿಶ್ವ ಸ್ತನ್ಯಪಾನದ ಸಪ್ತಾಹದ ಧ್ಯೇಯ ಏನು, ಅದರ ಬಗ್ಗೆ ತಿಳಿಸಿಕೊಡಿ ಅಂತ ಹೇಳಿದೆ. ಸೊ ಈ ವರ್ಷದ ಧ್ಯೇಯ ಏನು ಮ್ಯಾಮ್? ಈ ವರ್ಷ ಧ್ಯೇಯ ಅಂದರೆ ಎದೆ ಹಾಲು ಕೊಡುವುದು ಮತ್ತು ಎದೆ ಕೊಡುವುದನ್ನು ಹೆಚ್ಚಾಗಲಿ ಮತ್ತು ಜನರಲ್ಲಿ ಜಾಗೃತಿ ಮೂಡಿಸಲಿ, ಹಾಗೂ ಎದೆ ಹಾಲು ಕೊಡುವವರಿಗೆ ಬೆಂಬಲಿಸಿ. ನಿಮಗೆ ಗೊತ್ತಿದೆ, ಈಗ ಎದೆ ಹಾಲು ಕೊಡೋದು ತಾಯಂದಿರು, ಅವರನ್ನು ನಾವು ಬೆಂಬಲಿಸಬೇಕು. ಅವರು ಎದೆ ಹಾಲು ಕೊಡ್ತಾರೆ, ಆದರೆ ಆ ಎದೆ ಹಾಲು ಕೊಡಲು ಅನೇಕ ಥರದ ಅಡ್ಡಿಗಳಿರುತ್ತವೆ. ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅವರು ಮನೆಯಲ್ಲಿಯೇ ಇರಬಹುದು, ಪ್ರಸವ ಆದ ಮೇಲೆ ಇರಬಹುದು, ಅಥವಾ ಎಲ್ಲಿಗಾದರೂ ಹೋಗುವಾಗ ಸಪೋರ್ಟ್ ಬೇಕು, ಅದನ್ನು ಬೆಂಬಲಿಸಬೇಕು. ಹಾಗೆ ಬೆಂಬಲಿಸಿದರೆ ನಿಜವಾಗಿ ಒಂದು ತಾಯಿಯು ತನ್ನ ಮಗುವಿಗೆ ಬೇಕಾದಷ್ಟು ತನ್ನ ಎದೆ ಹಾಲು ಕೊಟ್ಟು ಆ ಎದೆ ಹಾಲು ಅವರ ಮಗುವಿಗೆ ಒಂದು ಅಮೃತದಂತೆ ಬೇಕಾದಷ್ಟು ಪೌಷ್ಟಿಕಾಂಶ ದೊರೆಯುತ್ತದೆ, ಹಾಗೂ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ನಿಯಂತ್ರಿಸಲು ಸಹಕರಿಸುತ್ತದೆ. ಇಬ್ಬರು ಆರೋಗ್ಯಕರ ಆಗಿರ್ತಾರೆ. ಸ್ತನ್ಯಪಾನ ಎಂದರೆ ಏನು ಮ್ಯಾಮ್? ಸ್ತನ್ಯಪಾನ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತಾಯಿಯು ಮಗುವಿಗೆ ತನ್ನ ಎದೆ ಹಾಲು ಕೊಡುವುದು. ಸೊ ಈ ವಿಶ್ವ ಸ್ತನ್ಯಪಾನ ಸಪ್ತಾಹದ ಮಹತ್ವ ಏನು? ನೀವು ಇವಾಗಲೇ ಹೇಳಿದ್ರಿ, ಇದು 1999ರಲ್ಲಿ ಪ್ರಾರಂಭ ಆಯಿತು ಅಂತ. ವಿಶ್ವ ಆರೋಗ್ಯ ಸಂಸ್ಥೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಅದು ಆರೋಗ್ಯ ಸಂಸ್ಥೆಗೆ ಹೌದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವುದು ಪ್ರಕಾರ 2/3 ಮಕ್ಕಳು ಅಪೌಷ್ಟಿಕತೆಯಿಂದ ಇದ್ದಾರೆ. ಹಾಗೂ ಈ ಅಪೌಷ್ಟಿಕತೆಯಿಂದ ಅನೇಕ ಥರದ ಮಕ್ಕಳಲ್ಲಿ ಸಮಸ್ಯೆಗಳು ಬರುತ್ತದೆ. ಈ ಅಪೌಷ್ಟಿಕತೆಗೆ ಒಂದು ಮುಖ್ಯವಾದ ಕಾರಣ ಅಂದರೆ ಸರಿಯಾಗಿ ಮತ್ತು ಬೇಕಾದಷ್ಟು ಎದೆ ಹಾಲು ಮಗುವಿಗೆ ಸಿಗದೇ ಇರುವುದು. ಆದ್ದರಿಂದ ಈ ಅಪೌಷ್ಟಿಕತೆಯನ್ನು ಒಂದು ತಡೆಗಟ್ಟಬಹುದು. ಇನ್ನೊಂದು, ನವಜಾತ ಶಿಶುಗಳಲ್ಲಾಗಲಿ ಅಥವಾ 5 ವರ್ಷದ ಕೆಳಗಿನ ಮಕ್ಕಳ ಆರೋಗ್ಯ ಸಮಸ್ಯೆ ಅನೇಕ ಥರದ್ದು ಬರುತ್ತದೆ. ನಿಮಗೀಗ ಗೊತ್ತಿರುವ ಹಾಗೆ ಕಿವಿ ನೋವು ಬರುವುದು, ಆಗಾಗ್ಗೆ ಕೆಮ್ಮು, ಶೀತ, ಜ್ವರ ಬರುವುದು, ವಾಂತಿ ಭೇದಿ ಆಗುವುದು, ಉಸಿರಾಟದ ತೊಂದರೆ ಆಗುವುದು, ಅಲರ್ಜಿ, ಅಸ್ತಮ, ಇವೆಲ್ಲ ಸಾಧಾರಣ ಆಗಿ ಮಕ್ಕಳಲ್ಲಿ ಬರುವ ಸಮಸ್ಯೆಗಳು. ಈ ಸಮಸ್ಯೆಗಳನ್ನು ನಿಯಂತ್ರಿಸಬಹುದು ಮಕ್ಕಳಿಗೆ ಬೇಕಾದಷ್ಟು ಎದೆ ಹಾಲು ಕೊಟ್ಟು. ಇನ್ನು ಸ್ತನ್ಯಪಾನ ಆರಂಭಿಸಬೇಕು, ಅದು ಯಾಕೆ ಬೇಗ ಆರಂಭಿಸಬೇಕು ಅನ್ನೋದ್ರ ಬಗ್ಗೆ ನೀವು ಹೇಳಿ. ಸ್ತನ್ಯಪಾನ ಸಾಮಾನ್ಯವಾಗಿ ಬೇಗ ಆರಂಭಿಸಬೇಕು ಅಂತ ಹೇಳ್ತೇವೆ. ಸಾಮಾನ್ಯವಾಗಿ ನಾವು ಆಸ್ಪತ್ರೆಯಲ್ಲಿ ಏನು ಹೇಳ್ತೇವೆ ಅಂದರೆ, ಹುಟ್ಟಿದ ತಕ್ಷಣ 30 ನಿಮಿಷದೊಳಗೆ ಮಗುವಿಗೆ ಸ್ತನ್ಯಪಾನವನ್ನು ಆರಂಭಿಸಬೇಕು. ಇದು ತುಂಬ ಇಂಪಾರ್ಟೆಂಟ್. ಇದು ಎಲ್ಲ ಕಡೆಯೂ ಇದನ್ನು ಹೆಚ್ಚಾಗಿ ಮಾಡ್ತಾರೆ. ಇದು ಏನಂದರೆ, ಮಗು ಹುಟ್ಟಿದ ತಕ್ಷಣವೇ ಮಗುವಿದು ಕರುಳು ಬಳ್ಳಿ ಅದನ್ನು ಕಟ್ ಮಾಡಿ ಅದು ತಾಯಿಯ ಎದೆಯ ಮೇಲೆ ಮಗುವನ್ನು ಹಾಕ್ತಾರೆ. ಇದರಲ್ಲಿ 2 ಇಂಪಾರ್ಟೆನ್ಸ್ ಇದೆ. ಎಂತ ಹೇಳಿದರೆ, ಒಂದಂದರೆ ಮಗು ಮತ್ತು ತಾಯಿಯದು ಸ್ಕಿನ್ ಟು ಸ್ಕಿನ್, ಚರ್ಮ ಮತ್ತು ಚರ್ಮ ಎರಡೂ ಹಚ್ಕೊಳ್ತದೆ. ಹಾಗಾಗಿ ತಾಯಿ ಮತ್ತು ಮಗುವಿನ ಬಾಂಧವ್ಯ ತುಂಬ ಹೆಚ್ಚಾಗ್ತದೆ. ಅದರಿಂದಾಗಿ ಮಗು ಹುಟ್ಟಿದ ತಕ್ಷಣ ತಾಯಿಯ ಎದೆ ಮೇಲೆ ಮಗುವನ್ನು ಹಾಕ್ತಾರೆ. ಇನ್ನೊಂದು ಇಂಪಾರ್ಟೆಂಟ್ ಎಂತ ಹೇಳಿದರೆ, ಮಗು ಹೊಟ್ಟೆ ಒಳಗಿರುವಾಗ ಹೊಟ್ಟೆ ಒಳಗೆ ಅದೇನು ನೀರು ಥರ ಇರ್ತದಲ್ಲ, ಅದರದ್ದು ಸುಗಂಧ ಮತ್ತೆ ಹಾಲುಣಿಸುವ ಮೊಲೆಯ ಸುಗಂಧ, ಮೊಲೆಯಲ್ಲಿ ಮಾಂಟ್ಗೊಮೆರಿಸ್ ಟ್ಯೂಬರ್ಕಲ್ ಅಂತ ಒಂದಿರ್ತದೆ, ಆ 2 ಸ್ಮೆಲ್ ಒಂದೇ ತರ ಇರ್ತದೆ. ಹಾಗಾಗಿ ಆ ಸ್ಮೆಲ್ ಅನ್ನ ಹುಡ್ಕೊಂಡು ಮಗು ಹುಡುಕಿಕೊಂಡು ಹೋಗ್ತದೆ ಎಲ್ಲಿ ಅದು ಸ್ಮೆಲ್ ಬರ್ತಾ ಉಂಟು. ಹಾಗೆ ಮಗು ಹಾಲು ಉಣಿಸ್ಲಿಕ್ಕೆ ಪ್ರಾರಂಭ ಮಾಡ್ತದೆ. ಸೊ ಹಾಗೆ ಹಾಲು ಪ್ರಾರಂಭಿಸಿದ ಮಗು ನಮ್ಗೆ ಇನ್ನು ಹಾಲು ಉಣಿಸ್ಲಿಕ್ಕೆ ಯಾವುದೇ ಸಮಸ್ಯೆ ಇರುವುದಿಲ್ಲ. ಇಲ್ಲಾದ್ರೆ ಮಗುವಿಗೆ ಸ್ವಲ್ಪ ಲೇಟ್ ನಾವು ಸ್ಟಾರ್ಟ್ ಮಾಡಿದ್ರೆ ಮಗುವಿಗೆ ಹಾಲು ತಕೊಳ್ಳಿಕ್ಕೆ ಸ್ವಲ್ಪ ಗೊತ್ತಾಗುದಿಲ್ಲ. ಇದು ಆವಾಗಲೇ ನಾವು ಎದೆ ಮೇಲೆ ಹಾಕಿದಾಗ ಅದು ಹುಡುಕಿಕೊಂಡು ಹೋಗಿ ಹಾಲು ಕುಡಿತದೆ. ಈಗ ಹೇಗೆ ನಾವು ದನ ಕರುಗಳು, ನಾಯಿ ಅದೆಲ್ಲ ಹೇಗೆ ನೋಡ್ತೇವೆ ನಾವು, ಅವುಗಳು ಹುಡುಕಿಕೊಂಡು ಹೋಗಿ ಹಾಲು ಕುಡಿಯೋದು. ಸೊ ಮನುಷ್ಯರಲ್ಲಿ ಸಹ ನಾವು ಅದೇ ತರ ಮಾಡೋದು, ಹುಡುಕಿಕೊಂಡು ಹೋಗಿ ಹಾಲು ಕೊಡೋದು. ಸೊ ಅದು ತುಂಬಾ ಇಂಪಾರ್ಟೆಂಟ್, ಅದು ತುಂಬಾ ಪ್ರಾಮುಖ್ಯತೆ. ಇನ್ನೊಂದಂದ್ರೆ, ಯಾಕೆ ನಾವು ಅರ್ಧ ಗಂಟೆ
ಗಂಟೆಯಲ್ಲಿ ಶುರು ಮಾಡಬೇಕು ಹೇಳ್ತಾರೆ. ಅಂದ್ರೆ ಒಂದು ಮುಖ್ಯ ವಿಷಯ ಏನಂದ್ರೆ ಮಗು ಹುಟ್ಟಿದ ತಕ್ಷಣ ತುಂಬಾ ಚುರುಕಾಗಿರ್ತದೆ. ಅದಕ್ಕೆ ಹೊಟ್ಟೆ ಒಳಗಿಂದ ಹೊರಗೆ ಬಂದು ಒಂದಷ್ಟು ಸ್ಪೇಸ್ ಸಿಕ್ಕಿದೆ, ಹೊರಗೆ ಆರಾಮದಲ್ಲಿ ಉಂಟು, ಸ್ವಲ್ಪ ಖುಷಿ, ಅದು ತುಂಬಾ ಚುರುಕಾಗಿರ್ತದೆ ಹುಟ್ಟಿದ ತಕ್ಷಣ. ಹಾಗೆ ಅದು ಮತ್ತೆ ಅದು ಬಾಯಿ ಸ್ವಲ್ಪ ಚಪ್ಪರಿಸ್ತಾ ಇರ್ತದೆ. ಮತ್ತೆ ಹುಟ್ಟಿದ ತಕ್ಷಣ ಬಾಯಿಯೊಳಗೆ ಕೈ ಹಾಕುದು, ಆಚೆ ಈಚೆ ನೋಡುದು, ಅದೆಲ್ಲ ತುಂಬಾ ಜಾಸ್ತಿ ಇರ್ತದೆ ಒಂದು ಗಂಟೆ ಒಳಗಡೆ. ಆ ಸಮಯದಲ್ಲಿ ನಾವು ಇದು ಹಾಲು ಉಣಿಸ್ಲಿಕ್ಕೆ ಮಗುವನ್ನ ಕೊಟ್ರೆ ಅದು ತಕ್ಷಣ ಹಾಲು ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತದೆ ಆರಾಮದಲ್ಲಿ. ಹೌದು, ಯಾಕಂದ್ರೆ ಅದಕ್ಕೆ ಅದು ಸಾಮಾನ್ಯವಾಗಿ ಹೊಟ್ಟೆ ಒಳಗೆ ಸಹ ಅದೇ ಕೆಲಸ ಮಾಡ್ತಿರೋದು, ಕುಡಿಯುವುದು ಹಾಗೆ. ಸೊ ಇದು ನಾವು ತಕ್ಷಣ ಪ್ರಾರಂಭ ಮಾಡಿಸಿದಾಗ ಮಗು ಬೇಗನೆ ಹಾಲು ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅದಕ್ಕೆ ನಾವು ಅರ್ಧ ಗಂಟೆ ಒಳಗಡೆ ಶುರು ಮಾಡಬೇಕು ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು, ಒಂದು ವೇಳೆ ತಾಯಿ ಸಿಸೇರಿಯನ್ ಆಗಿದ್ರೆ ಸ್ವಲ್ಪ ತಡ ಆಗ್ಬೋದು, ಆದ್ರೆ 2 ಗಂಟೆ ಒಳಗಡೆ ಮಗುವಿಗೆ ಸ್ತನ್ಯಪಾನ ಮಾಡ್ಲಿಕ್ಕೆ ಶುರು ಮಾಡ್ತೇವೆ. ಈ ಸ್ತನ್ಯಪಾನ, ಬ್ರೆಸ್ಟ್ ಫೀಡಿಂಗ್ ಅನ್ನೋದು ಬಹುಶಃ ತಾಯಿ ಮತ್ತು ಮಕ್ಕಳ ಬಾಂಧವ್ಯವನ್ನು ಕೂಡ ಇನ್ನಷ್ಟು ಆರೋಗ್ಯಕರವಾಗಿ ಇಡುವುದರ ಜೊತೆಗೆ ಬಾಂಧವ್ಯವನ್ನು ಕೂಡ ತುಂಬಾ ಹೆಚ್ಚಿಸ್ತದೆ ಜಾಸ್ತಿ ಅಂತಾನೆ ಹೇಳ್ಬಹುದು. ವಿಶ್ವ ಆರೋಗ್ಯ ಸಂಸ್ಥೆ ಮತ್ತು ಯುನಿಸೆಫ್ ಈ 2 ಅಂತಾರಾಷ್ಟ್ರೀಯ ಸಂಸ್ಥೆಗಳು 1990ರಲ್ಲಿ ಈ ವಿಶ್ವ ಸ್ತನ್ಯಪಾನ ಸಪ್ತಾಹ ಮಾಡಲು ಆಲೋಚಿಸಿ ನಿಜವಾಗಿ ಆದರೆ 1992ರಲ್ಲಿ ಜಾರಿಗೆ ಬಂತು. ಆವಾಗ ಮೊದಲಿಗೆ ಕೇವಲ 70 ರಾಷ್ಟ್ರಗಳು ಈ ಸಪ್ತಾಹದಲ್ಲಿ ಪಾಲ್ಗೊಂಡಿದ್ದೆವು. ಈಗ 170ಕ್ಕಿಂತ ಹೆಚ್ಚು ದೇಶಗಳು, ರಾಷ್ಟ್ರಗಳು ಈ ವಿಶ್ವ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸುತ್ತವೆ. ಅದರಿಂದಾಗಿ ಆದ್ದರಿಂದ ನವಜಾತ ಶಿಶುಗಳಿಗೆ ಎದೆ ಹಾಲು ಅತ್ಯುತ್ತಮವಾದ ಆಹಾರವಷ್ಟೇ ಅಲ್ಲ, ಇದು ಒಂದು ಔಷಧಿಯು ಹಾಗೆ ಇರ್ತದೆ. ಅತ್ಯುತ್ತಮ ಆಹಾರ, ಎಲ್ಲ ಪೋಷಕಾಂಶಗಳು ಮಗುವಿಗೆ ಏನು ಬೇಕು ಹುಟ್ಟಿದಾಗ ಅದು ದೊರಕುತ್ತದೆ. ಮತ್ತು ಇನ್ನೊಂದು, ಅದರಲ್ಲಿ ಜಾಸ್ತಿ ಪ್ರಮಾಣದಲ್ಲಿ ಪ್ರತಿಕಾಯ ಆಂಟಿಬಾಡೀಸ್ ಅಂತ ಹೇಳ್ತೇವೆ, ಅದು ಇರ್ತದೆ. ಅದು ಮಕ್ಕಳಲ್ಲಿ ಸಾಧಾರಣ ರೋಗ ರುಜಿನ ಬರುವುದನ್ನು ತಪ್ಪಿಸ್ತದೆ, ನಿಯಂತ್ರಿಸುತ್ತೆ. ಹಾಗಾಗಿ ವಿಶ್ವ ಸ್ತನ್ಯಪಾನ ಸಪ್ತಾಹ ಅತಿ ಮುಖ್ಯ. ಇದರಿಂದ ಜನರಲ್ಲಿ ಜಾಗೃತಿ ಮೂಡಿಸಿ, ತಾಯಂದಿರಲ್ಲಿ, ಮನೆಯ ತಾಯಿಯ ಅವರ ಗಂಡನವರಲ್ಲಿ ಅವರ ಬೆಂಬಲದಿಂದ, ಇಡೀ ಕುಟುಂಬದವರ ಬೆಂಬಲದಿಂದ ಈ ಮಾಹಿತಿ ಎಲ್ಲ ಜನರಲ್ಲಿಯೂ ಮೂಡಿಸಿ ಎಲ್ಲ ತಾಯಂದಿರಿಗೆ ಈ ವಿಶ್ವ ಸ್ತನ್ಯಪಾನವನ್ನು ಬೆಂಬಲಿಸಿ ಸಪೋರ್ಟ್ ಮಾಡಿ, ಇದರಿಂದ ಅವರ ಮಗುವು ಜಾಸ್ತಿ ಎದೆ ಹಾಲು ಸಿಕ್ಕಿ ಆರೋಗ್ಯವಂತ ಆಗಿ ಬೆಳೆಯಲು ಸಹಕರಿಸಬಹುದು. ಇದು ಈ ವಿಶ್ವ ಸ್ತನ್ಯಪಾನದ ಮಹತ್ವವನ್ನು ತುಂಬ ಚೆನ್ನಾಗಿ ತಿಳಿಸಿಕೊಟ್ರಿ ಮ್ಯಾಮ್, ಥ್ಯಾಂಕ್ ಯು. ಈಗಾಗಲೇ ಸ್ತನಪಾನದ ಮಹತ್ವದ ಕುರಿತು ಹಾಗೆ ಈ ಸ್ತನಪಾನ ಸಪ್ತಾಹದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಲಿಕ್ಕಿದೆ. ನಮ್ಮೊಂದಿಗಿರುವಂತಹ ಅತಿಥಿಗಳು ಅದನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶ್ವ ಸ್ತನಪಾನ ಸಪ್ತಾಹ 2022 ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಅತಿಥಿಗಳು ಈಗ ಏನು ಹೇಳ್ತಾರೆ ಕೇಳೋಣ. ಅನುಸೂಯ ಮೇಡಮ್, ಈಗ ಹಾಲು ಹೇಗೆ ಉತ್ಪತ್ತಿ ಆಗ್ತದೆ ಅನ್ನೋದ್ರ ಬಗ್ಗೆ ಹೇಳಿ. ಸರಿ, ಇವಾಗ ನೀವು ಸ್ಲೈಡಲ್ಲಿ ನೋಡ್ಬೋದು ಸ್ತನದ ಚಿತ್ರ. ಇಲ್ಲಿ ನೋಡಿ, ಈಗ ಇನ್ನೊಂದು ಸ್ಲೈಡಲ್ಲಿ ಇದು ಸ್ತನದ ಚಿತ್ರ. ಮಗು ಹುಟ್ಟಿದ ಕೂಡಲೇ ಸ್ತನವನ್ನು ಚೀಪ್ತದೆ. ಸ್ತನ ಚೀಪಿದಾಗ ನಮ್ಮ ದೇಹದಲ್ಲಿರುವ ನಮ್ಮ ಸ್ತನದಿಂದ ಪ್ರಚೋದನೆ ಜ್ಞಾನನಾಳ ಹೊರಟು ಮೆದುಳಿಗೆ ಸೇರುತ್ತದೆ. ಮೆದುಳಿಗೆ ಒಂದು ಸಂದೇಶ ಕೊಡ್ತದೆ, ಮಗು ಚೀಪ್ತಾ ಉಂಟು, ಮಗುಗೆ ಹಾಲು ಬೇಕು ಅಂತ. ಆಗ ಮೆದುಳಲ್ಲಿ ಪಿಟ್ಯುಟರಿ ಗ್ರಂಥಿ ಅಂತ ಒಂದಿರುತ್ತೆ. ಆ ಪಿಟ್ಯುಟರಿ ಗ್ರಂಥಿಯಿಂದ ಅನೇಕ ಹಾರ್ಮೋನುಗಳು ಉತ್ಪತ್ತಿ ಆಗ್ತದೆ. ಈ ಹಾರ್ಮೋನುಗಳ ಉತ್ಪಾದನೆಯಿಂದ ಹಾಲು ಉತ್ಪತ್ತಿ ಆಗ್ತದೆ. ಮೊದಲಿಗೆ ಈ ಪಿಟ್ಯುಟರಿ ಗ್ರಂಥಿಯ ಮುಂಭಾಗದಲ್ಲಿ ಪ್ರೋಲ್ಯಾಕ್ಟಿನ್ ಅಂತ ಹಾರ್ಮೋನುಗಳು ಉತ್ಪತ್ತಿ ಆಗ್ತದೆ. ಇದು ಗರ್ಭಿಣಿ ಇರುವಾಗಲೇ ಪ್ರಾರಂಭ ಆಗ್ತದೆ ಉತ್ಪಾದನೆ ಆಗಲಿಕ್ಕೆ. ಆದರೆ ಮಗು ಚೀಪಿದ ಮೇಲೆ ಕೂಡಲೇ ಇದು ಅಲರ್ಟ್ ಆಗ್ತದೆ ಹಾಲು ಸ್ರವಿಸಲಿಕ್ಕೆ. ಈ ಪ್ರೋಲ್ಯಾಕ್ಟಿನ್ ಹಾರ್ಮೋನು ಉತ್ಪಾದನೆಯಾಗಿ ತಾಯಿಯ ರಕ್ತದೊಂದಿಗೆ, ರಕ್ತದ ಹರಿವಿನೊಂದಿಗೆ ಸ್ತನಕ್ಕೆ ಬರ್ತದೆ ಹಾಲು ಉತ್ಪಾದನೆ ಮಾಡಿರಲಿಕ್ಕೆ. ಪ್ರೋಲ್ಯಾಕ್ಟಿನ್ ಅಲ್ಲದೆ ಪಿಟ್ಯುಟರಿ ಗ್ರಂಥಿಯ ಹಿಂಭಾಗದಲ್ಲಿ ಇನ್ನೊಂದು ಹಾರ್ಮೋನು ಉತ್ಪಾದನೆ ಆಗುತ್ತದೆ, ಅದು ಆಕ್ಸಿಟೋಸಿನ್ ಅಂತ. ಅದು ಉತ್ಪಾದನೆ ಆಗಿ ಅದು ಕೂಡ ತಾಯಿಯ ರಕ್ತದೊಂದಿಗೆ, ರಕ್ತದ ಹರಿವಿನೊಂದಿಗೆ ಸ್ತನಕ್ಕೆ ಬರುತ್ತದೆ. ಈ ಪ್ರೋಲ್ಯಾಕ್ಟಿನ್ ಉತ್ಪಾದನೆ ಮಾಡಿದ ಹಾಲನ್ನು ಈ ಆಕ್ಸಿಟೋಸಿನ್ ಹಾರ್ಮೋನು ಇದೆಯಲ್ಲ, ಅದು ಆ ಹಾಲನ್ನು ಈ ಸ್ತನದ ನಾಳದ ಮೂಲಕ ಮಗುವಿನ ಈ ನಿಪ್ಪುಲುಂಟಲ್ಲ ತೊಟ್ಟು ಅಲ್ಲಿಗೆ ಬಂದು ಮಗು ಚೀಪಿದಾಗ ಹಾಲು ಹೊರಗೆ ಬರಲಿಕ್ಕೆ ಸಹಾಯ ಮಾಡುತ್ತದೆ. ಹೀಗೆ ಹಾಲು ಉತ್ಪಾದನೆ ಆಗ್ತದೆ. ಓಕೆ ಮ್ಯಾಮ್,
ಸೊ ಹಾಗೆ ಇನ್ನು ಬ್ರೆಸ್ಟ್ ಮಿಲ್ಕ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ, ಬಟ್ ಅದರಲ್ಲಿ ಏನೆಲ್ಲ ಇದೆ, ಅದರಲ್ಲಿ ಏನೆಲ್ಲ ಪ್ರೋಟೀನ್ಸ್ ಅಥವಾ ಏನೆಲ್ಲ ಕಾಂಪೋನೆಂಟ್ಸ್ ಇದೆ ಅನ್ನೋದ್ರ ಬಗ್ಗೆ. ಸರಿ, ಮೊದಲಿಗೆ ನಾನು ಬ್ರೆಸ್ಟ್ ಮಿಲ್ಕ್ ಕೊಡೋದು ಯಾಕೆ ತುಂಬಾ ಇಂಪಾರ್ಟೆಂಟ್ ಅನ್ನೋ ಒಂದು ಹೇಳ್ತೇನೆ. ಇದರಲ್ಲಿ 3 ಜನರಿಗೆ ಉಪಯೋಗ ಆಗ್ತದೆ. ಒಂದಂದ್ರೆ ಒಂದು ತಾಯಿಗೆ ಉಪಯೋಗ ಆಗ್ತದೆ, ಇನ್ನೊಂದು ಮಗುವಿಗೆ ಉಪಯೋಗ ಆಗ್ತದೆ, ಇನ್ನೊಂದು ಮನೆಯವರಿಗೆ ಎಲ್ಲರಿಗೆ ಸಹ ಸಹಾಯ ಆಗ್ತದೆ. ಮನೆಯವರಿಗೆ ಹೇಗೆ ಸಹಾಯ ಆಗ್ತದೆ ಅಂತ ಹೇಳಿದ್ರೆ ಕಡಿಮೆ ಖರ್ಚಿನಲ್ಲಿ ಸಿಗುವಂತದ್ದು. ಈಗ ಬೇರೆ ಯಾವ್ದಾರದ್ದು ಡಬ್ಬ ಏನಾದ್ರು ಡಬ್ಬದ ಹಾಲು ಹಾಗೇನಾದ್ರು ತರಬೇಕಿದ್ರೆ ಅದಕ್ಕೆ ತುಂಬಾ ಹಣ ಎಲ್ಲ ಕೊಡ್ಬೇಕಾಗ್ತದೆ. ಆದ್ರೆ ಇದು ಏನು ಇಲ್ಲ, ಅದು ತಾಯಿಯೇ ಕೊಡುವಂತದ್ದು, ಹಾಗಾಗಿ ಏನು ಖರ್ಚೇನು ಆಗುದಿಲ್ಲ, ಮತ್ತೆ ಸುಲಭವಾಗಿಯೂ ಸಿಗ್ತದೆ. ಆಯ್ತು, ಈಗ ತಾಯಿಗೆ ಹೇಗೆ ಸಹಾಯ ಆಗ್ತದೆ ಅಂತ ಹೇಳಿದ್ರೆ ಮಗು ಕೊಡುವುದ್ರಿಂದ ತಾಯಿ ಮತ್ತೆ ಮಗುವಿನ ಬಾಂಧವ್ಯ ತುಂಬಾ ಹೆಚ್ಚಾಗ್ತದೆ, ನಾನು ಮೊದಲೇ ಹೇಳಿದ ಹಾಗೆ. ಇನ್ನೊಂದು ಏನಂದ್ರೆ ತಾಯಿ ಮಗು ಹಾಲು ಕೊಡುವಾಗ ಅವರು ತುಂಬಾ ಸಂತೋಷದಲ್ಲಿರ್ತಾರೆ, ಹಾಗೆ ಮಗುವಿಗೆ ಬೇಕಾದಷ್ಟು ಹಾಲು ಸಿಗ್ತದೆ, ಆಮೇಲೆ ಮಗುವಿಗೆ ರೋಗ ನಿರೋಧಕ ಶಕ್ತಿ ಸಹ ಜಾಸ್ತಿ ಆಗ್ತದೆ. ಹೌದು, ಮತ್ತೆ ಇನ್ನೊಂದೆಂತ ಹೇಳಿದ್ರೆ ಡೆಲಿವರಿ ಆದ ತಕ್ಷಣ ಗರ್ಭಕೋಶ ಅದರ ಒರಿಜಿನಲ್ ಜಾಗಕ್ಕೆ ಹೋಗ್ಬೇಕು, ಅದು ಸಂಕುಚಿತ ಆಗ್ಬೇಕು. ಸೊ ಅದಕ್ಕೆ ಸಹ ಈ ಹಾಲು ಕೊಡುವುದರಿಂದ ತುಂಬಾ ಸಹಾಯ ಆಗ್ತದೆ, ಗರ್ಭಕೋಶ ಬೇಗನೆ ಸಂಕುಚಿತ ಆಗ್ತದೆ, ಮತ್ತೆ ರಕ್ತಸ್ರಾವವು ಕಡಿಮೆ ಆಗ್ತದೆ. ಡೆಲಿವರಿ ಆದಾಗ ರಕ್ತಸ್ರಾವ ಇರ್ತದೆ, ಸೊ ಅದು ಕಡಿಮೆ ಮಾಡ್ಲಿಕ್ಕೆ ಸಹ ಇದು ಹಾಲು ಕುಡಿಸುವುದು ತುಂಬಾ ಇಂಪಾರ್ಟೆಂಟ್. ಹಾಗೆ ಮಗುವಿಗೆ ಹೇಗೆ ಇಂಪಾರ್ಟೆಂಟ್ ಅಂದ್ರೆ ಮಗುವಿಗೆ ಅದಕ್ಕೆ ಬೇಕಾದ ಪೌಷ್ಟಿಕಾಂಶ ಎಲ್ಲ ಹಾಲಿನಲ್ಲಿ ಸಿಗ್ತದೆ. ಆಮೇಲೆ ಮಗುವಿಗೆ ಬೇಕಾದ ರೋಗ ನಿರೋಧಕ ಶಕ್ತಿ ಸಹ ಈ ಹಾಲಿಂದ ಬರ್ತದೆ. ಮೇಡಮ್ ಆಲ್ರೆಡಿ ಹೇಳಿದ್ದಾರೆ, ಹಾಲಲ್ಲಿ ತುಂಬಾ ಆಂಟಿಬಾಡೀಸ್ ಎಲ್ಲ ಇದೆ, ಅದು ಎಲ್ಲ ಮಗುವಿಗೆ ಹೋಗಿ ಮಗುವಿಗೆ ಒಂದು ರಕ್ಷಾ ಕವಚದಂತೆ ಇರ್ತದೆ ಇದು. ಆಯ್ತು, ಈಗ ಮುಂದೆ ಇನ್ನು ಹಾಲಲ್ಲಿ ಏನೆಲ್ಲ ಉಂಟು ಅಂತ. ಸೊ ಮೊದಲು ಹಾಲು ಉಣಿಸಿದಾಗ ಫಸ್ಟ್ ಬರುವ ಹಾಲು ಅದು ಗಿಣ್ಣು ಹಾಲು ಅಂತ ಹೇಳ್ತೇವೆ. ಯೂಶಲಿ ನಾವು ದನದಲ್ಲಿ ಸಹ ನೋಡಿರ್ತೇವೆ. ಯೂಶಲಿ ಎಂತ ಹೇಳ್ತಾರೆ, ಸಾಮಾನ್ಯವಾಗಿ ಹೇಳ್ತಾರೆ ಫಸ್ಟ್ ಹಾಲನ್ನ ಕೊಡಬಾರ್ದು, ಅದನ್ನ ಬಿಸಾಡ್ಬೇಕು. ಈಗ ದನ ಕರೆಯುವಾಗ ಸಹ ಹಾಗೆ ಏನ್ ಮಾಡ್ತಾರೆ, ಮೊದಲಿಗೆ ಬರುವ ಹಾಲನ್ನ ಯಾರು ಉಪಯೋಗ ಮಾಡುದಿಲ್ಲ, ಅದನ್ನ ಬಿಸಾಡ್ತಾರೆ, ಅದು ಕೆಟ್ಟ ಹಾಲು ಅಂತ ಒಂದು ನಂಬಿಕೆ ಇದೆ. ಆದ್ರೆ ಇದು ಖಂಡಿತವಾಗಿ ಕೆಟ್ಟ ಹಾಲಲ್ಲ, ಇದು ತುಂಬಾ ಒಳ್ಳೆ ಹಾಲು. ಯಾಕಂದ್ರೆ ಮಗುವಿನ ಇಡೀ ಅದು ಲೈಫ್ ಟೈಮಿಗೆ ಏನು ಬೇಕು ಅದು ಎಲ್ಲ ಅಂಶ ಈ ಹಾಲಲ್ಲಿ ಸಿಗ್ತದೆ. ಇದರದ್ದು ಬಣ್ಣ ಸಾಧಾರಣ ಹಳದಿ ಇರ್ತದೆ. ಈ ಗಿಣ್ಣು ಹಾಲು ಸ್ಟಾರ್ಟ್ ಆಗುವಾಗ ಸ್ವಲ್ಪ ನೀರ್ ತರ ಬರ್ತದೆ, ಡೆಲಿವರಿ ಆದ ತಕ್ಷಣ ಸ್ವಲ್ಪ ನೀರು ತರ ಬರ್ತದೆ, ಆಮೇಲೆ ಇದು ಸ್ವಲ್ಪ ತೆಳು ಇರ್ತದೆ ಫಸ್ಟಿಗೆ, ಆಮೇಲೆ ಇದು ಹಾಲು ದಪ್ಪ ಇರ್ತದೆ. ಈ ಹಾಲಿನಲ್ಲಿ ತುಂಬಾ ಪ್ರೋಟೀನ್ ಅಂಶ ಇರ್ತದೆ, ಮತ್ತೆ ಆಂಟಿಬಾಡೀಸ್ ತುಂಬಾ ಉಂಟು. ಇದು ಮಗುವಿಗೆ ಕೊಡ್ಲಿಕ್ಕೆ ತುಂಬಾ ಇಂಪಾರ್ಟೆಂಟ್, ಅದು ಮಗುವಿಗೆ ಕೊಡ್ಲೇಬೇಕು ಇದು ಹಾಲುವನ್ನು. ಆಮೇಲೆ ಒಂದು 2-3 ದಿನ ಈ ಗಿಣ್ಣು ಹಾಲು ಬರ್ತದೆ. ಇದು ತುಂಬಾ ಅದರಲ್ಲಿ ಬೇಬಿಗೆ ತುಂಬಾ ಪ್ರೊಟೆಕ್ಷನ್ ಸಿಗ್ತದೆ. ಆಮೇಲೆ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ಹಾಲು ತುಂಬಾ ಕಡಿಮೆ ಬರ್ತದೆ, ಮಗುವಿಗೆ ಸಾಲುದಿಲ್ಲವೇನಾ ಅಂತ ಹೇಳ್ತಾರೆ. ಆದ್ರೆ ಇದು ಸರಿ ಅಲ್ಲ, ಯಾಕಂದ್ರೆ ಮಗು ಡೆಲಿವರಿ ಟೈಮ್ ಅಲ್ಲಿ ಅದಕ್ಕೆ ಎಷ್ಟು ಬೇಕು ದ್ರವ್ಯ ರೂಪದ ಆಹಾರ ಅದು ಆಲ್ರೆಡಿ ತಗೊಂಡಿರ್ತದೆ. ಸೊ ಇದು ಸ್ವಲ್ಪ ಸ್ವಲ್ಪ ಹಾಲು ಏನು ಬರ್ತದೆ ಈ ಗಿಣ್ಣು ಹಾಲು, ಅದು ಅಷ್ಟೇ ಸಾಕು ಮಗುವಿಗೆ. ಯಾಕಂದ್ರೆ ಮಗು ಹೊಟ್ಟೆ ಸಹ ಅಷ್ಟು ದೊಡ್ಡ ಇರುದಿಲ್ಲ, ಸಣ್ಣ ಇರ್ತದೆ, ಮತ್ತೆ ಕುಡ್ದು 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 ಮಗುವಿನ ಹೊಟ್ಟೆ ಸಹ ದೊಡ್ಡ ಆಗ್ತಾ ಬರ್ತದೆ, ಡೆವಲಪ್ ಆಗ್ತಾ ಬರ್ತದೆ. ಹಾಗಾಗಿ ಸ್ವಲ್ಪ ಹಾಲು ಏನು ಬರ್ತದೆ ಮಗುವಿಗೆ ಅಷ್ಟೇ ಸಾಕು. ಯಾಕಂದ್ರೆ ಹೆಚ್ಚಾಗಿ ಮಹಿಳೆಯರಿಗೆ ಟೆನ್ಷನ್ ಇರ್ತದೆ, ಹಾಲು ತುಂಬಾ ಕಡಿಮೆ ಬರ್ತಾ ಉಂಟು, ಮಗುವಿಗೆ ಸಾಕಾಗುದಿಲ್ಲವೇನ ಅಂತ. ಅದು ಏನೂ ಇಲ್ಲ, ಆ ಬರುವ ಸ್ವಲ್ಪ ಹಾಲೆ ಮಗುವಿಗೆ ಅಮೃತದಂತೆ, ಅದನ್ನ ಖಂಡಿತವಾಗಿ ಕೊಡ್ಬೇಕು. ಆ ಫಸ್ಟ್ ಗಿಣ್ಣು ಹಾಲೇನು ಅದು ಖಂಡಿತವಾಗಿ ಕೊಡ್ಬೇಕು. ಆಮೇಲೆ ಒಂದು 2-3 ದಿನ ಆದ್ಮೇಲೆ ನೆಕ್ಸ್ಟ್ ಸ್ವಲ್ಪ ದಪ್ಪ ರೀತಿಯ ಹಾಲು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ಅದಕ್ಕೆ ನಾವು ಮೆಚೂರ್ ಮಿಲ್ಕ್ ಅಂತ ಹೇಳ್ತೇವೆ. ಈ ಮೆಚೂರ್ ಮಿಲ್ಕ್ ಅಲ್ಲಿ ಈಗ 2 ವಿಧಾನ ಉಂಟು. ಅದರಲ್ಲಿ ಒಂದು 4 ಮಿಲ್ಕ್ ಅಂತ, ಒಂದು ಹೈಂಡ್ ಮಿಲ್ಕ್ ಅಂತ. ಅದರ ಬಗ್ಗೆ ಒಂದು PPT ಉಂಟು, ಅದು ನೀವು ಸ್ಲೈಡ್ ಅಲ್ಲಿ ನೋಡಬಹುದು. ಹೌದು, ಇದು ಸ್ಲೈಡ್. ಈಗ ಇದರಲ್ಲಿ ಫಸ್ಟ್ ಇದು ಕೊಲೆಸ್ಟ್ರಾಮ್ ನಾವು ನೋಡಿದ ಹಾಗೆ ಇದರಲ್ಲಿ ತುಂಬಾ ಪ್ರೋಟೀನ್ ಅಂಶ ಉಂಟು ಈ ಕೊಲೆಸ್ಟ್ರಾಮ್ ಅಲ್ಲಿ. ನೆಕ್ಸ್ಟ್ ಬರುದು 4 ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಅಂತ. ಈ 4 ಮಿಲ್ಕ್ ಅಂದ್ರೆ ಎಂತ ಅಂದ್ರೆ, ಈಗ ಸ್ತನ್ಯಪಾನ ಸ್ಟಾರ್ಟ್ ಮಾಡುವಾಗ ಫಸ್ಟಿಗೆ ಒಂದು 5 ನಿಮಿಷ ಏನು ಹಾಲು ಬರ್ತದೆ ಅದಕ್ಕೆ ನಾವು 4 ಮಿಲ್ಕ್ ಅಂತ ಹೇಳ್ತೇವೆ. ಈ 4 ಮಿಲ್ಕ್ ಅಲ್ಲಿ ನೀರಿದು ಕಂಟೆಂಟ್ ತುಂಬಾ ಜಾಸ್ತಿ ಇರ್ತದೆ, ತುಂಬಾ ಜಾಸ್ತಿ ನೀರಿರ್ತದೆ. ಆಮೇಲೆ ಪ್ರೋಟೀನ್ ಸಹ ಇರ್ತದೆ ಈ ಹಾಲಲ್ಲಿ, ಪ್ರೋಟೀನ್ ಮತ್ತೆ ವೈಟಮಿನ್ ಸಹ ಇರ್ತದೆ. ಹಾಗೆ ಈ 4 ಮಿಲ್ಕ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಮಗುವಿನ ಬಾಯಾರಿಕೆಯನ್ನ ಸ್ವಲ್ಪ ಕಡಿಮೆ ಮಾಡ್ತದೆ. ಇದು ಕುಡಿಯುವುದರಿಂದ ಮಗುವಿಗೆ ಸ್ವಲ್ಪ ಬಾಯಾರಿಕೆ ಎಲ್ಲ ಕಡಿಮೆ ಆಗ್ತದೆ. ಇದು ಒಂದು 5 ನಿಮಿಷ ಬಂದ ಮೇಲೆ ಇದು ಸ್ವಲ್ಪ ತೆಳುವ ರೀತಿಯ ಹಾಲು. ಇದು ಬಂದ ಮೇಲೆ ನೆಕ್ಸ್ಟ್ ಬರುವಂತದ್ದು ಹೈಂಡ್ ಮಿಲ್ಕ್. ಇದು ಸ್ವಲ್ಪ ದಪ್ಪ ಇರ್ತದೆ, ದಪ್ಪ ಹಾಲು. ಇದರಲ್ಲಿ ಫ್ಯಾಟ್ ಕಂಟೆಂಟ್, ಕೊಬ್ಬಿನ ಅಂಶ ಜಾಸ್ತಿ ಇರ್ತದೆ. ಸೊ ಈ ಹಾಲನ್ನ ಕುಡಿದಾಗ ಮಗುವಿಗೆ ಹೊಟ್ಟೆ ತುಂಬುತ್ತದೆ. ಈ ಹಾಲನ್ನ ಕುಡಿದಾಗ ಮಗುವಿಗೆ ಹೊಟ್ಟೆ ತುಂಬುತ್ತದೆ. ಹಾಗಾಗಿ ತಾಯಿ ಸ್ತನ್ಯಪಾನ ಮಾಡುವಾಗ 2 ಬ್ರೆಸ್ಟ್ ನಲ್ಲಿ 5-10 ನಿಮಿಷ ಕೊಡುದಲ್ಲ, ಒಂದು ಬ್ರೆಸ್ಟ್ ಅನ್ನ ಸಂಪೂರ್ಣವಾಗಿ ಅವಳು ಹಾಲು ಕೊಡಬೇಕಾಗ್ತದೆ.
ಒಂದು ಬ್ರೆಸ್ಟ್ನಲ್ಲಿ ಹಾಲು ಮುಗಿಸಿ ಮತ್ತೆ ಅವಳಿಗೆ ಗೊತ್ತಾಗ್ತದೆ, ತಾಯಿಗೆ ಬ್ರೆಸ್ಟ್ ಸ್ವಲ್ಪ ಸಾಫ್ಟ್ ಆಗ್ತದೆ, ಸಣ್ಣ ಸ್ವಲ್ಪ ಸಾಫ್ಟ್ ಆಗ್ತದೆ. ಆಗ ಅವಳಿಗೆ ಗೊತ್ತಾಗ್ತದೆ ಓಕೆ ಒಂದು ಬ್ರೆಸ್ಟ್ ಇಂದ ಹಾಲು ಸಂಪೂರ್ಣವಾಗಿ ಹೋಗಿದೆ ಅಂತ. ಆಮೇಲೆ ಮತ್ತೆ ಸಹ ಮಗುವಿಗೆ ಸಾಕಾಗದಿದ್ರೆ ಇನ್ನೊಂದು ಬ್ರೆಸ್ಟ್ ಅಲ್ಲಿ ಫೀಡ್ ಮಾಡ್ಬೋದು. ಹಾಗೆ ತಾಯಿ ಇದನ್ನ ಖಂಡಿತವಾಗಿ ಗಮನ ಇಟ್ಕೊಳ್ಬೇಕು. ಯಾವಾಗ್ಲೂ ಹಾಲು ಉಣಿಸುವಾಗ ಒಂದು ಬ್ರೆಸ್ಟ್ ಇಂದ ಕಂಪ್ಲೀಟ್ ಹಾಲು ಕೊಟ್ಟು, ಅದೇ ಫೋರ್ಡ್ ಮಿಲ್ಕ್ ಮತ್ತೆ ಹೈಂಡ್ ಮಿಲ್ಕ್ ಎರಡೂ ಕೊಟ್ಟ ಮೇಲೆ ಮತ್ತೆ ಇನ್ನೊಂದು ಬ್ರೆಸ್ಟ್ಗೆ ಬೇಕಿದ್ರೆ ಸ್ಟಾರ್ಟ್ ಮಾಡ್ಬೋದು. ಹಾಗೆ ಇದ್ರದ್ದು ಇಂಪಾರ್ಟೆನ್ಸ್. ಒಂದು ವೇಳೆ ಕೆಲವು ತಾಯರಿಗೆ ತುಂಬಾ ಹಾಲಿರ್ತದೆ, ಆಗ ಏನು ಮಾಡೋದು? ಕೆಲವರು ತಾಯಿಯರು ಏನ್ ಮಾಡ್ತಾರೆ, ಒಂದು ಸ್ತನದ ಅರ್ಧ ಹಾಲು ಕೊಡ್ತಾರೆ, ಇನ್ನೊಂದು ಸ್ತನದ ಅರ್ಧ ಹಾಲು ಕೊಡುದು. ಹಾಗೆ ಮಾಡಲೇಬಾರದು. ಯಾಕಂದ್ರೆ ಈಗ ಆಲ್ರೆಡಿ ಮಗುವಿಗೆ ಅದು ಫಸ್ಟ್ ಬರುವ ಹಾಲು, ಅದರಲ್ಲಿ ಪ್ರೋಟೀನ್ ಮಿನರಲ್ ಎಲ್ಲ ಜಾಸ್ತಿ, ಸ್ವಲ್ಪ ನೀರಿನ ಅಂಶ ಸಹ ಜಾಸ್ತಿ ಇರ್ತದೆ. ಆದ್ರೆ ಫ್ಯಾಟ್ ಅಂಶ ಇರುವ ಹಾಲು ಮತ್ತೆ ಬರುದು, ಅದು ಸಿಗದಾಗ ಮಗುವಿಗೆ ಸ್ವಲ್ಪ ತೊಂದರೆ ಆಗ್ತದೆ. ಎನರ್ಜಿ ಮತ್ತೆ ಅದಕ್ಕೆ ಬೇಕಾಗುವಂತ ಬರಬಾರ್ದು. ಒಂದು ವೇಳೆ ತಾಯಿಗೆ ತುಂಬಾ, ಕೆಲವು ತಾಯಿಯಂದಿರಿಗೆ ಜಾಸ್ತಿ ಹಾಲು ಇರ್ತದೆ, ಹಾಗೆ ಇದ್ದಲ್ಲಿ ಒಂದು ಸಲದ ಹೊತ್ತಿಗೆ ಒಂದು ಸ್ತನವನ್ನು ಪೂರ್ತಿ ಕೊಟ್ಟು ನೆಕ್ಸ್ಟ್ ಫೀಡ್ಗೆ ಇನ್ನೊಮ್ಮೆ ಹಾಲು ಕೊಡ್ಬೇಕಾದ್ರೆ ಇನ್ನೊಂದು ಸ್ತನವನ್ನು ಕೊಡ್ಬೇಕು. ಹಾಗೆ ಮಾಡಬೇಕು. ಯಾವಾಗಲೂ ಅರ್ಧ ಪಾಲು ಮಾಡಿ ಕೊಡಲೇಬಾರದು. ಮಗುವಿಗೆ ಬೇಕಾದ ಎಲ್ಲ ಅಂಶದ ಎಲ್ಲ ಆಹಾರ ಮತ್ತೆ ಪೌಷ್ಟಿಕತೆ ದೊರೆಯುವುದಿಲ್ಲ. ಅದು ಕೂಡ ಅರ್ಧರ್ಧವೇ ಆಗ್ತದೆ. ಹೌದು. ಹಾಗೆ ಫ್ಯಾಟ್ ಅನ್ನುವಂಥದ್ದು ಮಗುವಿನ ಬೆಳವಣಿಗೆಗೆ ತುಂಬಾ ಅಗತ್ಯ. ನೀವು ನೋಡಿರ್ಬೋದು, ಸಣ್ಣ ಮಗು ಎಷ್ಟು ಆಕ್ಟಿವ್ ಆಗಿರ್ತದೆ, ಎಷ್ಟೊಂದು ಅಳ್ತದೆ, ಎಷ್ಟೊಂದು ಕೈಕಾಲುಗಳನ್ನ ಆಚೆ ನೋಡುದು, ಅಲ್ಲಾಡಿಸುದು, ಅದಕ್ಕೆ ಎನರ್ಜಿ ಬೇಕಲ್ಲ, ಇದು ಈ ಕೊಬ್ಬಿನ ಅಂಶದಲ್ಲಿ ಸಿಗ್ತದೆ. ಇನ್ನೀಗ ತಾಯಂದಿರು ಕೊಡುವಾಗ, ಅಂದ್ರೆ ಹಾಲು ಕೊಡುವಾಗ ಅಥವಾ ಸ್ತನಪಾನ ಮಾಡಿಸುವಾಗ ಅವ್ರದ್ದೊಂದು ಪೊಸಿಷನ್ಸ್ ಅಂತ ಇರ್ತದೆ. ಕೆಲವೊಬ್ಬರಿಗೆ ಒಂದೊಂದು ಕಂಫರ್ಟೇಬಲ್ ಪೊಸಿಷನ್ಸ್. ಯಾವ ಪೊಸಿಷನ್ಸ್ ಅಲ್ಲಿ ಕೊಟ್ರೆ ಮಕ್ಕಳಿಗೆ ಕೂಡ ಹೆಲ್ಪ್ ಆಗ್ತದೆ, ಅವರಿಗೆ ಕೂಡ ಕುಡಿಲಿಕ್ಕೆ ಸುಲಭ ಆಗ್ತದೆ, ಅಥವಾ ತಾಯಂದ್ರಿಗೂ ಕೂಡ ಕೆಲವರಿಗೆ ಬೆನ್ನು ನೋವು ಇರ್ತದೆ, ಸೊ ಅಂತರದೆಲ್ಲ ಹೇಗೆ ಅವರು ಅದನ್ನ ಸರಿ ಮಾಡ್ತಾರೆ? ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಯಾಕಂದ್ರೆ ಕೆಲವು ತಾಯಂದಿರು ಹೆರಿಗೆ ಆದ ಮೇಲೆ ಬೆನ್ನು ನೋವು, ಅದರಲ್ಲೂ ಸಿಸರಿನ್ ಆದ ಮೇಲೆ ಅವರು ಜಾಸ್ತಿ ಹೊತ್ತು ಕುತ್ಕೊಳ್ಳಿಕ್ಕೆ ಕೇಳುದಿಲ್ಲ. ಯಾಕಂದ್ರೆ ಸಿಸರಿನ್ ಕೊಯ್ದದ್ದು ನೋವು ಇರ್ತದಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ತಾಯಿಯ ಕಂಫರ್ಟ್, ಅಂದ್ರೆ ಅವರು ಆರಾಮವಾಗಿ ಕುತ್ಕೊಳ್ಬೇಕು ಫಸ್ಟ್. ಅಲ್ಲಿ ಇಲ್ಲಿ ನೋವು ಅದಿರಬಾರ್ದು. ಕಂಫರ್ಟ್ ಒಂದು ತಾಯಿಗೆ ಇನ್ನೊಂದು ಮಗುವಿಗೆ ಎರಡೂ ಅಗತ್ಯ ಉಂಟು. ಏನ್ ಮಾಡ್ಬೇಕಂದ್ರೆ ನೆಲದಲ್ಲಿ ಆಗ್ಬೋದು, ಚೇರಲ್ಲಿ ಸಹ ಆಗ್ಬೋದು, ಕುರ್ಚಿ ಮೇಲೆ ಆಗ್ಬೋದು, ಅಥವಾ ಬೆಡ್ಡಲ್ಲಿ ಸಹ ಆಗ್ಬೋದು, ಎಲ್ಲಿ ಆದ್ರೂ ತೊಂದರೆ ಇಲ್ಲ. ಜಾಗವನ್ನು ಅವರವರಲ್ಲಿ ಏನು ಫೆಸಿಲಿಟಿ ಉಂಟು ಆ ಜಾಗವನ್ನು ಆಯ್ದು ಮಾಡಿಕೊಂಡು ಅವರು ಮೊದಲು ನೆಟ್ಟಗೆ ಕೂತ್ಕೊಳ್ಳು. ಅವರ ಬೆನ್ನಿಗೆ ಒಂದು ಸಪೋರ್ಟ್ ಬೇಕು. ಬೆಡ್ ಆದ್ರೆ ಬೆಡ್ಡಿನ ಕಾಟನ್ ಎಂಡ್, ಚೈರ್ ಆದ್ರೆ ಚೈರಿದ್ದು ಬ್ಯಾಕ್, ಮತ್ತೆ ನೆಲ ಆದ್ರೆ ಗೋಡೆ, ಹಾಗೆ ಆರಾಮವಾಗಿ ಕೂತ್ಕೊಳ್ಬೇಕು. ಫಸ್ಟ್ ಅವರ ಬೆನ್ನು ಸರಿ ಸಪೋರ್ಟ್ ಆಗಿ ನೋವಿರದೆ ಹಾಗೆ ಇರ್ಬೇಕು. ನಂತರ ಕೂತ್ಕೊಂಡ ಮೇಲೆ ಒಂದು ಚಕ್ಕರ್ ಮಟ್ಟೆ ಹಾಕ್ತೇವಲ್ಲ, ಹಾಗೆ ಕೂತ್ಕೊಂಡ್ರೆ ಎದುರಿಗೊಂದು ತಲೆದಿಂಬು ಪಿಲ್ಲೋ ಇಡ್ಬೇಕು. ಆಗ ಅದರ ಮೇಲೆ ಮಗುವನ್ನು ಇಡ್ಬೇಕು. ಆಗ ತಾಯಿ ಸಹ ಮತ್ತು ಮಗು ಸಹ ಇಬ್ಬರು ಆರಾಮಾಗಿರ್ತಾರೆ. ತಾಯಿಗೆ ನೋವು ಸ್ವಲ್ಪ ಅಷ್ಟೊಂದು ಗೊತ್ತಾಗುವುದಿಲ್ಲ. ಮತ್ತೆ ಮಗುವನ್ನು ಚೆನ್ನಾಗಿ ಕೈಯನ್ನು, ಎಡಕೈಯನ್ನು, ಹೆಚ್ಚಾಗಿ ಎಡಕೈ ಎಲ್ಲರಿಗೂ ಅಭ್ಯಾಸ ಅಲ್ವಾ, ಎಡಕೈಯ ಈ ಎಲ್ಬೋ ಅಂತ ಹೇಳ್ತೇವಲ್ಲ, ಇದರ ಸಂಧಿಯಲ್ಲಿ ಮಗುದು ತಲೆ ಇರಬೇಕು. ಹೌದು. ಮತ್ತೆ ಈ ನಮ್ಮ ಕೈಯ ಭಾಗದಲ್ಲಿ ಮಗುವಿದು ಬೆನ್ನು ಇರಬೇಕು. ಮತ್ತೆ ನಮ್ಮ ಈ ಇದು ಏನ್ ಹೇಳ್ತೇವೆ ಅಂಗೈಯಲ್ಲಿ ಮಗುದು ಅದು ಕೆಳಗಿನದ್ದು ಕುಂಡೆ ಪಾತ್ರವ ಇರ್ಬೋದು. ಮತ್ತೆ ಇನ್ನೊಂದು ಕೈಯಲ್ಲಿ ಕಾಲನ್ನು ಚಂದ ಮಾಡಿ ಹಿಡ್ಕೊಂಡು, ಆಗ ಮಗುವಿದು ಅದು ಬಾಡಿ ಶೇಪ್ ಉಂಟಲ್ಲ ಸ್ಟ್ರೈಟ್ ಲೈನ್ ಅಲ್ಲಿ ಇರ್ತದೆ. ಸಣ್ಣ ಮಗುವಿಗೆ ನೋವು ಆದ್ರೆ ಹೇಳಲಿಕ್ಕೆ ಬರೋದಿಲ್ಲಲ್ಲ. ಹೌದೌದು. ಹಾಗೆ ಮಗು ಚೆನ್ನಾಗಿ ಪೊಸಿಷನ್ ಅಲ್ಲಿ ಇದ್ದು, ಮತ್ತೆ ಮಗುದು ಹೊಟ್ಟೆ ತಾಯಿಗೆ ಆದಷ್ಟು ಹತ್ರ ಇರಬೇಕು. ತಾಯಿ ಚರ್ಮಕ್ಕೆ, ಎದೆಗೆ, ಹೊಟ್ಟೆಗೆ ತಾಗಿದ್ರೆ ಒಳ್ಳೇದು. ತಾಯಿಯು ತನ್ನ ಮಗುವಿನ ತಲೆಯನ್ನು ಈ ಮೊಣಕೈ ಇದೆಯಲ್ಲ ಒಳಗೆ ಅಲ್ಲಿ ಇಟ್ಕೊಳ್ಬೇಕು. ಆಗ ತಲೆಗೆ ಸಪೋರ್ಟ್ ಸಿಗ್ತದೆ. ಮತ್ತೆ ನಮ್ಮ ಉಳಿದ ಕೈಯ ಭಾಗದಲ್ಲಿ ಮಗುವಿನದ್ದು ಬೆನ್ನು ಹಿಡಿಬೇಕು, ಸಪೋರ್ಟ್ ಮಾಡಬೇಕು. ಮತ್ತೆ ಈ ಅಂಗೈಯಲ್ಲಿ ಮಗುದು ಕೆಳಗಿನ ಪಾರ್ಟ್ ಅಂದ್ರೆ ಕುಂಡೆಯನ್ನು ಹಿಡ್ಕೊಂಡು, ಆವಾಗ ತಲೆ, ದೇಹ ಮತ್ತೆ ಕಾಲು ಇದು ಒಂದು ಸ್ಟ್ರೈಟ್ ಲೈನ್ ಅಲ್ಲಿ ಇರ್ತದೆ. ಮಗುಗೆ ಆಗ ಆರಾಮ ಸಿಗ್ತದೆ. ಹಾಗೆ ಮಗುವಿಗೆ ಆ ಪೊಸಿಷನ್ ಅಲ್ಲಿ ಹಿಡ್ಕೊಂಡು ಕಡೆಗೆ ಆದಷ್ಟು ಮಗುವನ್ನು ಹತ್ತಿರ, ತಾಯಿಯ ಹತ್ತಿರ ಬೆಚ್ಚಗೆ ಬೇಕು. ಚರ್ಮ ಅಥವಾ ಹೊಟ್ಟೆ ಅಥವಾ ಎದೆಗೆ ಸ್ವಲ್ಪ ತಾಗ್ತಾ ಇರ್ಬೇಕು. ಆಗ ಬೆಚ್ಚಗೆ ಸಿಕ್ಕಿದ್ರೆ ಇದು ನನ್ನ ತಾಯಿಗೆ ಏನೋ ಕೊಡ್ತಾ ಇದ್ದಾರೆ ಅಂತ ಅದು ಸಂಭ್ರಮಿಸ್ತದೆ, ತನ್ನ ತಾಯಿಯನ್ನು ಗುರುತಿಸ್ತದೆ. ಹಾಗೆ ಹಿಡ್ಕೊಂಡಾಗ ಅದಕ್ಕೆ ಏನು ನೋವಾಗುದಿಲ್ಲ. ಆಗ ಅದು ಖುಷಿಯಲ್ಲಿ ಸ್ತನ ಚೀಪ್ಲಿಕ್ಕೆ
ಮುಂದಾಗ್ತದೆ. ಅದು ಪೊಸಿಷನ್ ಆಯ್ತಲ್ಲ. ಇನ್ನೊಂದು ಸ್ತನ ತೊಟ್ಟನ್ನು ಹೇಗೆ ಬಾಯಲ್ಲಿ ಇಡಬೇಕು ಅನ್ನೋದು ಇದು ತುಂಬ ಮುಖ್ಯವಾದ ವಿಷಯ. ಇದರಿಂದ ಎಷ್ಟೋ ತಾಯಂದಿರು ಮಕ್ಕಳಿಗೆ ಸಕ್ಸಸಿವ್ ಅಂದರೆ ಸರಿಯಾಗಿ ಎದೆ ಹಾಲು ಕೊಡದೇ ಇರುವಂಥ ಒಂದು ಕಾರಣ ಇರ್ತದೆ. ಈಗ ಸ್ತನದ ತೊಟ್ಟು, ಮಗುವನ್ನು ಮೊದಲಿಗೆ ಸ್ತನದ ತೊಟ್ಟನ್ನು ಜಸ್ಟ್ ಬಾಯಿ ಹತ್ರ ಸ್ವಲ್ಪ ತಾಗಿಸ್ಬೇಕು. ಆಗ ಮಗು ಬಾಯಿ ಅಗಲ ಮಾಡ್ತದೆ. ಅಗಲ ಮಾಡಿದಾಗ ತಾಯಿಯು ತನ್ನ ಕೈಯಿಂದ ಇಡೀ ಸ್ತನದ ತೊಟ್ಟು ಮತ್ತು ಸ್ತನದ ಕಪ್ಪು ಭಾಗ ಇರ್ತದಲ್ಲ, ಅದು ಅಷ್ಟನ್ನು ಬಾಯಿಯ ಒಳಗಡೆ ಹಾಕಬೇಕು. ಖಾಲಿ ಸ್ತನದ ತೊಟ್ಟು ಹಾಕಿದರೆ ಏನಾಗುತ್ತೆ, ತೊಟ್ಟಲ್ಲಿ ಸ್ವಲ್ಪ ಹಾಲು ಇರ್ತದೆ, ಅದನ್ನು ಚೀಪ್ತದೆ, ಸುಮ್ಮನಿರ್ತದೆ, ಜಾಸ್ತಿ ಹಾಲು ಬರುವುದಿಲ್ಲ, ಕೇಳಲಿಕ್ಕೂ ಗೊತ್ತಿಲ್ಲ. ಆಗ ಏನ್ ಮಾಡ್ತದೆ, ಅದು ಚೀಪುದಿಲ್ಲ, ಅಳುವುದು, ಮತ್ತೆ ಬೇಡ ಅಂತ ಹಸಿವಾಗ್ತದೆ, ಹೇಳಲಿಕ್ಕೆ ಬರುದಿಲ್ಲ. ಆದ್ರೆ ಇಡೀ ಸ್ತನದ ಆ ಕಪ್ಪು ಭಾಗ ಕೂಡ ಬಾಯಿಗೆ ಇಟ್ರೆ ಅದು ಒಳ್ಳೆ ರೀತಿಯಲ್ಲಿ ಹಾಲು ಹರಿದು ಬರ್ತದೆ. ನಾಲಿಗೆ ಅಡಿ ಹಾಕಿ ಮಗು ಎಳಿತದೆ, ಹಾಲು ಕೊಡು ಬರಲಿ ಅಂತ ಎಳಿತದೆ. ಆ ನಾಲಿಗೆ ಹಾಕುವ ಕ್ರಿಯೆಯಿಂದಾಗಿ ಅಲ್ಲಿ ಸ್ತನದಲ್ಲಿ ಉತ್ಪತ್ತಿಯಾದ ಎಲ್ಲ ಹಾಲು ಮಗುವಿಗೆ ಸಿಗುವ ಚಾನ್ಸಸ್ ಇರ್ತದೆ. ಮತ್ತೆ ತಾಯಿ ಹಾಲು ಕೊಡುವಾಗ ಬೇರೆ ಯಾರ ಬಗ್ಗೆಯೂ ಗಮನ ಕೊಡಬಾರ್ದು. ತಾನು ತನ್ನ ಮಗುವಿಗೆ ಹಾಲು ಕೊಡ್ತಿದ್ದೇನೆ ಇರಬೇಕು. ಮಗು ಹತ್ರ ಮಾತಾಡುವುದು, ಮಗುವನ್ನು ಆಗಾಗ ನೋಡ್ತಾ ಇರುವುದು, ಮಗು ಹೊತ್ತಿಗೆ ಏನಾದರೂ ಹೇಳುವುದು, ಮಗುನ ಕಾಲನ್ನು ಸವರುತ್ತಾ ಇರುವುದು, ಇದೆಲ್ಲ ಮಾಡಿದಾಗ ಮಗುವಿಗೆ ಖುಷಿ ಆಗ್ತದೆ. ಮಗು ಒಳ್ಳೆ ರೀತಿಯಲ್ಲಿ ಹಾಲು ಕುಡಿತಾ ಇರ್ತದೆ. ಈಗ ನಮ್ಮಲ್ಲಿ ಸ್ವಲ್ಪ ಸ್ಟೈಲ್ ಬದಲಾಗಿದೆ. ಮಗುವಿಗೆ ಹಾಲು ಕೊಡ್ತಾ ಇರುವಾಗ ಮೊಬೈಲಲ್ಲಿ ಮಾತನಾಡುವುದು, ಟಿವಿ ನೋಡುವುದು, ಇದೆಲ್ಲ ಮಾಡಿದ್ರೆ ಮಗುವಿಗೆ ಹೇಳಲಿಕ್ಕೆ ಬರೋದಿದ್ರು ಮಗುವಿಗೆ ಅರಿವಾಗುತ್ತದೆ ತನ್ನ ತಾಯಿ ತನಗೆ ಸ್ವಲ್ಪ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ ಅಂತ. ಆಗ ಅದು ಸಹ ಚೀಪ್ಲಿಕ್ಕೆ ಕೇಳುದಿಲ್ಲ, ಸ್ವಲ್ಪ ಹಾಲು ಕುಡಿತದೆ, ಸ್ಟಾಪ್ ಮಾಡ್ತದೆ. ಹಾಗಾಗ್ಲಿಕ್ಕೆ ಹೋಗಿ ಮಗುವನ್ನು ಹಿಡಿದುಕೊಳ್ಳುವ ಒಂದು ಪೊಸಿಷನ್ ಮತ್ತೆ ತಾಯಿ ಮತ್ತೆ ಮಗುವನ್ನು ಯಾವ ರೀತಿ ಕುತ್ಕೊಳ್ಬೇಕು ಅದು ಸಹ ತುಂಬಾ ಇದರಲ್ಲಿ ಇಂಪಾರ್ಟೆಂಟ್. ಓಕೆ ಮ್ಯಾಮ್, ಈಗ ರೇಷ್ಮಾ ಮ್ಯಾಮ್ ನಿಮ್ಮ ಹತ್ರ ಕೇಳೋದಾದ್ರೆ, ಈಗ ಕೆಲವು ತಾಯಂದರಿಗೆ, ಕೆಲವಂತಲ್ಲ ಹೆಚ್ಚಿನ ತಾಯಂದರಿಗೆ ಒಂದು ಪ್ರಶ್ನೆ ಇರ್ತದೆ, ಎಷ್ಟು ಹೊತ್ತು ಹಾಲು ಕೊಡಬೇಕು ಅಂತ. 5 ನಿಮಿಷ, 10 ನಿಮಿಷ, ಅಥವಾ ಅವರೊಂದು ರೀತಿಯಲ್ಲಿ ಕೊಡ್ತಾ ಬಂದಿರ್ತಾರೆ, ಅಲ್ಲ ಅದಕ್ಕಿಂತ ಜಾಸ್ತಿ ಕೊಡ್ಬೇಕಾ, ಕೊಡ್ತಾ ಇರೋದು ಕಮ್ಮಿ ಆಗ್ತಾ ಇದೆಯಾ ಹೊತ್ತು, ಟೈಮ್, ಅದರ ಬಗ್ಗೆ? ಆಕ್ಚುಲಿ ಮಗುವಿಗೆ ಇಷ್ಟೇ ಟೈಮ್ ಹಾಲು ಕೊಡ್ಬೇಕಂತ ಎಲ್ಲಿಲ್ಲ. ಒಂದೊಂದು ಮಗು ಒಂದೊಂದು ರೀತಿ ಹಾಲು ಕುಡಿತದೆ. ಸಾಮಾನ್ಯವಾಗಿ ನೋಡ್ಬೇಕಾದ್ರೆ ಒಂದು ಮಗು 15ರಿಂದ 20 ನಿಮಿಷ ಹಾಲು ಕುಡಿತದೆ ಸಾಮಾನ್ಯವಾಗಿ. ಅಷ್ಟೊತ್ತಿಗೆ ಅದು ಮೇಡಮ್ ಹೇಳಿದಾಗೆ ಅದು ಕರೆಕ್ಟ್ ಬಾಯಿ ಕಚ್ಚಿಟ್ಟಿದ್ರೆ, ಸ್ತನವನ್ನ ಕರೆಕ್ಟ್ ಕಚ್ಚಿಟ್ಟಿದ್ರೆ ಆಗ ಅದಕ್ಕೆ ಒಂದು 15ರಿಂದ 20 ನಿಮಿಷ ಹಾಲು ಕೊಡಿದ್ರೆ ಸಾಕಾಗ್ತದೆ. ಅದು ಒಂದು ವೇಳೆ ಅದು ಕಚ್ಚಿದ ವಿಧಾನ ಇಲ್ಲಿ ಆದ್ರೂ ಸರಿ ಆಗಿರದಿದ್ರೆ, ಅಂದ್ರೆ ಅವ್ರು ಹೇಳಿದ ಹಾಗೆ ಸ್ತನದ ಸಂಪೂರ್ಣ ಕಪ್ಪು ಭಾಗ ಮಗುವಿನ ಬಾಯಿ ಒಳಗೆ ಇರದಿದ್ರೆ ಆಗ ಮಗುವಿಗೆ ಹಾಲು ಕೊಡಲಿಕ್ಕೆ ಅಷ್ಟು ಸಮಾಧಾನ ಆಗುದಿಲ್ಲ, ಬೇಕಾದಷ್ಟು ಹಾಲು ಸಿಕ್ಕಿರುದಿಲ್ಲ ಅದಕ್ಕೆ. ಯಾಕಂದ್ರೆ ಅಷ್ಟು ಹಾಲಿನ ಹರಿವು ಆಗಿರುವುದಿಲ್ಲ ಆ ಕರೆಕ್ಟ್ ಕಚ್ಚಿ ಇಡದಿದ್ರೆ. ಹಾಗಾಗಿ ಅಂತಹ ಮಗು ತುಂಬಾ ಹೊತ್ತು ಹಾಲು ತಗೊಳ್ತಿರುತ್ತೆ. ಹಾಗಾಗಿ ನಮ್ಗೆ ಅಮ್ಮ ಹೇಳ್ತಿರ್ಬೋದು, ನಾನು 1 ಗಂಟೆ ಹಾಲು ಕೊಟ್ಟೆ, 1.5 ಗಂಟೆ ಹಾಲು ಕೊಟ್ಟೆ, ಮಗುವಿಗೆ ಸಾಕಾಗ್ತಾ ಇಲ್ಲ, ಇನ್ನು ಎಷ್ಟು ಹೊತ್ತು ಕೊಡ್ಬೇಕು. ಹಾಗಾಗಿ ಈ ಪ್ರಶ್ನೆ ಬರ್ತದೆ. ಒಂದು ವೇಳೆ ಈ ಪೊಸಿಷನ್ ನೀವು ಮುಂಚಿನ ಸ್ಲೈಡ್ ಅಲ್ಲಿ ನೋಡಿದ ಹಾಗೆ ಆ ಕರೆಕ್ಟ್ ಪೊಸಿಷನ್ ಕೊಟ್ರೆ, ಅಂದ್ರೆ ಮಗುವಿನ ಹಾಲು ಈಗ ಏನ್ ನೋಡ್ತೀರಿ ನೀವು, ಅದರ ಮಗುವಿನ ಕೆಳ ತುಟಿ ಉಂಟಲ್ಲ ಅದು ಹಿಂದೆ ಬಗ್ಗಿರ್ಬೇಕು ಈಗ ಲ್ಯಾಚ್ ಮಾಡಿದಾಗ. ಆಮೇಲೆ ಮಗುವಿನ ಗದ್ದ ತಾಯಿಯ ಎದೆಗೆ ತಾಗಿರ್ಬೇಕು. ಹೀಗೆ ಒಂದು ವೇಳೆ ಕರೆಕ್ಟ್ ಪೊಸಿಷನ್ ಅಲ್ಲಿ ಮಗುವಿಗೆ ಹಾಲು ಕೊಟ್ರೆ 15ರಿಂದ 20 ನಿಮಿಷ ಕೊಟ್ಟಾದಾಗ ಮಗುವಿಗೆ ಹೊಟ್ಟೆ ತುಂಬುತ್ತದೆ, ಸಾಧಾರಣ ತುಂಬುತ್ತದೆ. ಆಮೇಲೆ ನಮ್ಗೆ ಹೇಗೆ ಹೊಟ್ಟೆ ತುಂಬಿದೆ ಅಂತ ಗೊತ್ತಾಗಿದ್ರೆ ಮಗು ತನ್ನಷ್ಟಕ್ಕೆ ಹಾಲು ಕುಡಿಯುವುದನ್ನ ನಿಲ್ಲಿಸ್ತದೆ. ಹೌದು. ಆದ್ರೆ ಇನ್ನೊಂದು ಗಮನ ಏನ್ ಇಡ್ಬೇಕಂದ್ರೆ, ಮಗುವಿಗೆ ಸಾಮಾನ್ಯವಾಗಿ ಹಾಲು ಕೊಡುವಾಗ ಸ್ವಲ್ಪ ಎಳಿತದೆ, ಆಮೇಲೆ ಸ್ಟಾಪ್ ಮಾಡ್ತದೆ, ಎಳಿತದೆ, ಸ್ಟಾಪ್ ಮಾಡ್ತದೆ, ಇದು ಸಾಮಾನ್ಯ. ಹಾಗೆ ಮಾಡುವಾಗ ಮೆಲ್ಲನೆ ಮಗುವಿನ ಗಲ್ಲವನ್ನ ಮುಟ್ತಾ ಇರ್ಬೇಕು. ಹಾಗೆ ಮಾಡಿದಾಗ ಮಗುವಿಗೆ ಎಚ್ಚರಾಗಿ ಮತ್ತೆ ಪುನಃ ಹಾಲನ್ನ ತಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಇಲ್ಲಾದ್ರೆ ಅಲ್ಲೇ ನಿದ್ದೆ ಮಾಡ್ಲಿಕ್ಕೆ ಶುರು ಮಾಡ್ತದೆ. ಹಾಗೆ ಎಬ್ಬಿಸಿ ಸ್ಟಾರ್ಟ್ ಮಾಡ್ಬೇಕು. ಒಂದು ವೇಳೆ ಅದಕ್ಕೆ ಸಂಪೂರ್ಣ ಸಾಕ ಅಂತ ಆದಾಗ ಮಗು ತನ್ನಷ್ಟಕ್ಕೆ ಹಾಲು ಕುಡಿಯುವುದನ್ನ ನಿಲ್ಲಿಸ್ತದೆ. ಹೌದು. ಇನ್ನು ಒಂದು ತಾಯಿಯಲ್ಲಿ ಒಂದು ದಿನಕ್ಕೆ ಎಷ್ಟು ಹಾಲು ಉತ್ಪಾದನೆ ಆಗ್ತದೆ, ಉತ್ಪತ್ತಿಸ್ತಾರೆ ಒಂದು ತಾಯಿ? ಇದು ಸಾಮಾನ್ಯವಾಗಿ ಒಂದು ದಿನದಲ್ಲಿ 600ರಿಂದ 800 ml ವರೆಗೆ ಹಾಲು ಉತ್ಪಾದನೆ ಮಾಡ್ತಾರೆ ಒಂದು ತಾಯಿ. ಆಮೇಲೆ ಮಗುವಿಗೆ ಎಷ್ಟು ಬೇಕು ಆ ರೀತಿಯಲ್ಲಿ ಹೋಗ್ತದೆ. ಈಗ ಕೆಲವು ಮಗು ಏನ್ ಮಾಡ್ತದೆ ಅಂದ್ರೆ ಒಂದು ದಿನದಲ್ಲಿ 6ರಿಂದ 8 ಸಲ ಮೂತ್ರ ಮಾಡ್ತದೆ. ಹಾಗಾಗಿ ತಾಯಿಗೆ ಗೊತ್ತಾಗ್ತದೆ ಮಗುವಿಗೆ ಬೇಕಾದಷ್ಟು ಹಾಲು ಸಿಕ್ಕಿದೆ ಅಂತ. ಹಾಗೆ ಒಂದು ಸಲ ಹಾಲು ಕುಡಿಯುವಾಗ ಒಂದು 30ರಿಂದ 60 ml ಅಷ್ಟು ಹಾಲು ಮಗು ತಾಯಿಗೆ ಕೊಡ್ತಾರೆ. ಇನ್ನು ಮಗುವಿಗೆ
ಹಾಲಿನೊಂದಿಗೆ ಕೆಲವರು ಜೇನುತುಪ್ಪ ಆಗಿರಬಹುದು ಅಥವಾ ಸಕ್ಕರೆ ನೀರು ಹೀಗೆ ಅಥವಾ ಬಾಟಲ್ ಅಲ್ಲಿ ಬೇರೆ ಬರುವಂತಹ ಹಾಲನ್ನೆಲ್ಲ ಕೊಡ್ತಾರೆ. ಅದು ಎಷ್ಟು ಸಮಂಜಸ, ಎಷ್ಟು ಸರಿ? ಇದು ನಿಜವಾಗಿಯೂ ತಪ್ಪು. ಈ ಅಭ್ಯಾಸಗಳೆಲ್ಲ ನಾವು ಮಾಡಿಕೊಳ್ಳೇಬಾರ್ದು. ಯಾಕಂದರೆ ಮಗು ಹುಟ್ಟಿದಾಗ ಆಗಲೇ ರೇಷ್ಮಾ ಅವರು ಹೇಳಿದಾಗೆ ಮಗುವಲ್ಲಿ ಸಾಕಷ್ಟು ನೀರಿನ ಪ್ರಮಾಣ ಇರ್ತದೆ. 3 ದಿವಸ ತನಕ ಮಗುವಿನಲ್ಲಿ ನೀರಿನ ಪ್ರಮಾಣ ಇರುತ್ತದೆ. ಗಿಣ್ಣು ಹಾಲು ಸ್ವಲ್ಪ ಇದ್ರೂ ಸಹ ಪರವಾಗಿಲ್ಲ, ಅದು ಮಗುವಿಗೆ ಸಾಕಾಗ್ತದೆ. ಮಗು ಅಳ್ತದೆ, ಹೌದು, ಮಗು ಅಳೋದು ಬೇರೆ ಕಾರಣಕ್ಕೆ ಸಹ ಇರ್ಬೋದು. ಮಗು ಅಳ್ತದಂತ ಮಗು ಅತ್ತಾಗ ಹಾಲು ಸ್ವಲ್ಪ ಉಂಟು ಅಂತ ಎಣಿಸಿ ಹೆಚ್ಚಾಗಿ ನಮ್ಮವ್ರು ಏನು ಮಾಡ್ತಾರೆ ಅಂದರೆ ಜೇನುತುಪ್ಪದ ನೀರು ಮತ್ತು ಬೇರೆ ನೀರು, ಕುದಿಸಿ ಅರಿಸಿದ ನೀರು ಮತ್ತೆ ಸಕ್ಕರೆ ನೀರು ಇದೆಲ್ಲ ಕೊಡ್ತಾರೆ. ಇದಕ್ಕೆಲ್ಲ ನಾವು ಪ್ರೀ ಲ್ಯಾಕ್ಟಿಯಲ್ ಫೀಡ್ ಅಂತ ಹೇಳ್ತೇವೆ. ಏನಾಗ್ತದೆ, ಮಗುವಿಗೆ ಈ ಹಾಲು ಕೊಟ್ಟಾಗ ಮಗು ಚೀಪುವುದು ಕಡಿಮೆ ಮಾಡ್ತದೆ. ಮಗು ಚೀಪಿದಷ್ಟು ಜಾಸ್ತಿ ಹಾಲು ಉತ್ಪಾದನೆ ಆಗೋದು, ಇದು ಒಂದು ಕ್ರಿಯೆ. ಮಗು ಎಷ್ಟು ಚೀಪುತ್ತದೆ, ಆ ಚೀಪಿದಾಗ ಪ್ರೊಲ್ಯಾಕ್ಟಿನ್ ನಮ್ಮ ಮಿದುಳಲ್ಲಿ ಪಿಟ್ಯೂಟರಿ ಗ್ರಂಥಿಯಲ್ಲಿ ನಾನು ಆಗಲೇ ಹೇಳಿದೆ ಉತ್ಪಾದನೆ ಆಗುತ್ತದೆ. ಇದು ಜಾಸ್ತಿ ಉತ್ಪಾದನೆ ಆಗಬೇಕಾದ್ರೆ ಮಗು ಚೀಪಬೇಕು. ಬೇರೆ ಹಾಲು ಅಥವಾ ನೀರೆಲ್ಲ ಕೊಟ್ಟರೆ ಏನಾಗ್ತದೆ, ಮಗು ಚೀಪುದಿಲ್ಲ. ಆಗ ತನ್ನಷ್ಟಕ್ಕೆ ಹಾಲಿನ ಉತ್ಪತ್ತಿ ಕಮ್ಮಿ ಆಗ್ತದೆ. ಅದು ಅಲ್ಲದೆ ಇದರಿಂದ ಮಗುವಿನ ಹೊಟ್ಟೆಯ ಪಚನ ಕ್ರಿಯೆ ಖಾಲಿ ಮಗುನ ಹಾಲು ಜೀರ್ಣ ಮಾಡಲಿಕ್ಕೆ ಮಾತ್ರ ಪಕ್ವವಾಗಿರ್ತದೆ. ಯಾವುದೇ ಹೊರಗಿನ ಆಹಾರ, ನೀರಾಗಲಿ ಹಾಲಾಗಲಿ ಅಲ್ಲ. ಅದನ್ನೆಲ್ಲ ಕೊಟ್ಟರೆ ಭೇದಿ ಆಗುವುದು, ಹೊಟ್ಟೆ ನೋವು ಬರುವ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗೂ ಮಗು ಚೀಪದಿದ್ದರೆ ಖಂಡಿತವಾಗಿಯೂ ಕಮ್ಮಿ ಹಾಲು ಉತ್ಪತ್ತಿ ಆಗ್ತದೆ. ಇನ್ನೊಂದು ಮಾಹಿತಿ ಏನಂದ್ರೆ, ಮಗುವಿಗೆ ಹಾಲು ಕೊಟ್ಟಿದ್ದ ನಂತರ ತೇಗು ತೆಗೆಯುವುದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ವೇಳೆ ನಾವು ಕರೆಕ್ಟ್ ಆಗಿ ಆ ಪೊಸಿಷನ್ ನಲ್ಲಿ ಮಗುವಿಗೆ ಹಾಲು ಕೊಡಿಸದಿದ್ರೆ ಮಗು ಹೊರಗಿನ ಗಾಳಿಯನ್ನು ಸಹ ಎಳೆದುಕೊಳ್ತಾ ಇರ್ತದೆ. ಹಾಗೆ ಪ್ರತಿ ಸಲ ಹಾಲುಣಿಸಿದಾಗ ಮಗುವಿನ ತೇಗು ತೆಗೆಯುವುದೊಂದು ಖಂಡಿತವಾಗಿ ಮಾಡಬೇಕು. ಆಗ ಏನಾಗ್ತದೆ ಅಂದ್ರೆ ಹೊಟ್ಟೆ ಒಳಗೆ ತುಂಬಿದಂತಹ ಈ ಗ್ಯಾಸ್ ಏನಂತಿರ್ತದೆ ಅದನ್ನೆಲ್ಲ ಹೊರಗೆ ಬರ್ತದೆ. ಅದು ವೇಳೆ ಹಾಗೆ ನಾವು ತೆಗೆಯದಿದ್ರೆ ಮಗುವಿಗೆ ಹೊಟ್ಟೆ ನೋವು ತರ ಅಥವಾ ವಾಂತಿ ತರ ಅದೇ ಸಮಾಧಾನ ಆಗುದಿಲ್ಲ, ಹಾಗೆ ಎಲ್ಲ ಆಗ್ತದೆ. ಹಾಗಾಗಿ ಪ್ರತಿ ಸಲ ಮಗುವಿಗೆ ಹಾಲು ಕೊಟ್ಟಿದ ನಂತರ ತೇಗು ತೆಗೆಯುವುದು ತುಂಬಾ ಇಂಪಾರ್ಟೆಂಟ್. ತೇಗು ತೆಗೆಯುವುದು, ಅದನ್ನು ಹೆಗಲ ಮೇಲೆ ಹಾಕಿಕೊಂಡು ಬೆನ್ನನ್ನು ಸವರಿದಿಸ ತೇಗು ಬರ್ತದೆ. ಅಥವಾ ಬೆಡ್ ಮೇಲೆ ಪಿಲ್ಲೋ ಮೇಲೆ ಕೌಚ್ ಹಾಕಿ ಬೆನ್ನಿನಿಗೆ ಸ್ವಲ್ಪ ತಟ್ಟಿದ್ರೆ ಸಹ ಹೊಟ್ಟೆಯಲ್ಲಿರುವ ಗಾಳಿ ಅಂಶ ಇರುವಂಥದ್ದು ಹೊರಗೆ ಬಂದು ಮಗುವಿಗೆ ಆರಾಮ ಸಿಗ್ತದೆ. ಸೊ ಈಗ ಎಲ್ರಿಗೊಂದು ಪ್ರಶ್ನೆ ಇರ್ತದೆ, ಎಷ್ಟು ವರ್ಷಗಳ ವರೆಗೆ ಮಗುವಿಗೆ ಬ್ರೆಸ್ಟ್ ಫೀಡ್ ಮಾಡಬೇಕು ಅಂತ? ಅಂದ್ರೆ ಮಕ್ಕಳು ಕೇಳ್ತಾ ಇರ್ತಾರೆ, ಬಟ್ ತಾಯಂದಿರಿಗೆ ಕನ್ಫ್ಯೂಷನ್ ಇರ್ತದೆ ಎಷ್ಟು ವರ್ಷದವರೆಗೆ. ಇದು ಕನ್ಫ್ಯೂಷನ್, ಕೆಲವು ತಾಯರಿಗೆ ಸ್ವಲ್ಪ ಹಾಲು ಇರ್ತದೆ, ಕೆಲವರಿಗೆ ತುಂಬಾ ಇರ್ತದೆ. ಸ್ವಲ್ಪ ಹಾಲಿರುವ ತಾಯಿಯರು ಏನ್ ಮಾಡ್ತಾರೆ, ಕಮ್ಮಿ ಆದಾಗ ಸ್ಟಾಪ್ ಮಾಡಿ ಬಿಡ್ತಾರೆ. ಜಾಸ್ತಿ ಇರುವ ತಾಯಿಯವರು ಎಂತ ಮಾಡ್ತಾರೆ, ಕೊಡ್ತಾ ಇರ್ತಾರೆ. ಇದು ತುಂಬಾ ಇಂಪಾರ್ಟೆಂಟ್ ಕ್ವಶನ್. ಇವಾಗ ಹಾಲು ಕೊಡ್ಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ 6 ತಿಂಗಳು ಕೇವಲ ಎದೆ ಹಾಲನ್ನು ಕೊಡಬೇಕು ತಾಯಿ. ಕೇವಲ ಎದೆ ಹಾಲು ಸಾಕಾಗ್ತದೆ. ಯಾಕಂದರೆ ಅದರಲ್ಲಿ ಮಗುವಿಗೆ ಬೇಕಾದ ಎಲ್ಲ ಪೋಷಕಾಂಶಗಳು ಇರುತ್ತದೆ. ಎಷ್ಟು ಪ್ರೋಟೀನು ಮತ್ತು ವಿಟಮಿನ್ ಎಷ್ಟು ಮತ್ತು ಕೊಬ್ಬು ಎಷ್ಟು ಎಲ್ಲ ಸಹ ಇದೆ. ಇದು ಅಮೃತ ಅಂತ ಹೇಳೋದು ಅದಕ್ಕೆ. ಹಾಗಾಗಿ ಹುಟ್ಟಿದ 6 ತಿಂಗಳ ತನಕ ಕೇವಲ ಎದೆ ಹಾಲು ಕೊಟ್ಟರೆ ಒಳ್ಳೆಯದು. ಕೆಲವೊಮ್ಮೆ ಏನಾಗ್ತದೆ, ತಾಯಿಯಂದಿರು ಕೆಲಸಕ್ಕೆ ಹೋಗಬೇಕು. 6 ತಿಂಗಳು ಗೌರ್ಮೆಂಟ್ ರಜೆ ಕೊಡುತ್ತಲ್ಲ, ಆಮೇಲೆ ಕೆಲಸಕ್ಕೆ ಹೋಗಬೇಕು. ಆವಾಗ 4ನೇ ತಿಂಗಳಿಂದ ಅಥವಾ 5ನೇ ತಿಂಗಳಿಗೆ ಸ್ವಲ್ಪ ಬೇರೆ ದನದ ಹಾಲು ಅಥವಾ ಡಬ್ಬಿ ಹಾಲನ್ನು ಕೊಡಲು ಪ್ರಾರಂಭ ಮಾಡ್ಬೋದು. ಆದರೆ ಅದು ಕೊಟ್ಟರು ಸಹ ಅದು ಜಸ್ಟ್ ಅಭ್ಯಾಸ ಆಗಲಿಕ್ಕೆ ಮಾತ್ರ. ಆದರೆ ಸಂಪೂರ್ಣ ಎದೆ ಹಾಲನ್ನು ಎಂದೂ ತಪ್ಪಿಸಬಾರ್ದು. ಹಾಗಾಗಿ 6 ತಿಂಗಳ ನಂತರ ಈ ಎದೆ ಹಾಲಿನ ಜೊತೆ ಇತರ ಆಹಾರವನ್ನು ಪ್ರಾರಂಭ. ಮೊದಲಿಗೆ ನೀರು ಯಾವುದು, ದನದ ಹಾಲು ಅಥವಾ ಡಬ್ಬಿ ಹಾಲು. ಅದು ಸ್ವಲ್ಪ 2 ದಿನ 3 ದಿನ ಕೊಟ್ಟರು, ಏನು ಆಗಲಿಲ್ಲ, ಮಗುವಿಗೆ ಹೊಟ್ಟೆ ನೋವು ಬರಲಿಲ್ಲ, ಅಳ್ಳಿಲ್ಲ, ಸಾಕಾಯಿತು. ಆಮೇಲೆ ಸ್ವಲ್ಪ ದಪ್ಪದ ಆಹಾರ ಅಂದರೆ ಗಂಜಿ ನೀರು, ರಾಗಿ ಮಣ್ಣಿ, ಸೋಜಿ ಮಣ್ಣಿ ಇಂಥ ಆಹಾರವನ್ನು ಕೊಡ್ಬೋದು. ಅದು ಸಹ ಒಳ್ಳೆದಾಯಿತು. ಮಗುವಿಗೆ 6-7 ತಿಂಗಳು ಆಯಿತು. ಅದರ ನಂತರ ಸ್ವಲ್ಪ ಮೆದು ಇರುವ ಆಹಾರ ಅಂದರೆ ಗಂಜಿಯನ್ನು ನುದ್ದು
ಕೊಡುವುದು. ಈ ಹಣ್ಣುಗಳನ್ನು, ಸೇಬು ಹಣ್ಣು, ಬಾಳೆಹಣ್ಣು ಇದೆಲ್ಲ ಸ್ವಲ್ಪ ಮೆದು ಇರ್ತದಲ್ಲ, ಮೆದುವಾದದ್ದು ಕೊಡಬೇಕು. ಆ ಹಣ್ಣುಗಳನ್ನು ಕೊಡ್ಬೋದು. ತರಕಾರಿ ಬೇಯಿಸಿ ಕೊಡೋದು, ಹೌದು. ಕ್ಯಾರೆಟ್, ಬಟಾಟೆ, ಬೀನ್ಸ್ ಇದನ್ನೆಲ್ಲ ಬೇಯಿಸಿ ಕೊಡೋದು. ಇದನ್ನೆಲ್ಲ ಸ್ವಲ್ಪ ಸ್ವಲ್ಪ ಬೇಯಿಸಿ ಮತ್ತೆ ಅದನ್ನು ಮೃದು ಮಾಡಿ ಕೊಡುವುದು. ಹಾಗೆಯೇ ಆಹಾರ ಪದಾರ್ಥವನ್ನು ಪ್ರಾರಂಭಿಸಬಹುದು. ಈಗ ಎದೆ ಹಾಲು 6 ತಿಂಗಳ ನಂತರ ಇತರ ಆಹಾರದೊಟ್ಟಿಗೆ ಕೊಟ್ಟು 2 ಕಮ್ಮಿ ಅಂದರೆ 2 ವರ್ಷದ ತನಕ ಕೊಡಬೇಕು. ತಾಯಿಗೆ ಹಾಲು ಇದ್ರೆ 2 ವರ್ಷದ ತನಕ ಕೊಡ್ಬಹುದು. ಇದು ನಮ್ಮ ವಿಶ್ವ ಆರೋಗ್ಯ ಸಂಸ್ಥೆಯು ಹೇಳ್ತದೆ. ಮಗುವಿಗೆ ಎಲ್ಲ ತಾಯಿಯಂದಿರು ಕಮ್ಮಿ ಅಂದ್ರೆ 2 ವರ್ಷ ಕೊಡಿ. ಕೆಲವೊಮ್ಮೆ ಏನಾಗ್ತದೆ ಅಂದ್ರೆ ಇದರಲ್ಲಿಯೂ ಕೆಲವು ತಾಯಿಯಂದಿರಿಗೆ 2 ವರ್ಷದ ನಂತರ ಸಹ ಹಾಲಿರ್ತದೆ. ಕೊಟ್ರೆ ಪರವಾಗಿಲ್ಲ 3 ವರ್ಷ ತನಕ. ಆದ್ರೆ ಅದು ಇಂಪಾರ್ಟೆಂಟ್ ಫಸ್ಟ್ ಫುಡ್ ಆಗಿರ್ಬಾರ್ದು. ಯಾಕಂದ್ರೆ ಅದೇ ತಾಯಿ ಹಾಲು ಕೊಡ್ತಾ ಇದ್ರೆ ಮಗು ಏನ್ ಮಾಡ್ತದೆ, ಬೇರೆ ಆಹಾರ ತಿನ್ಲಿಕ್ಕೆ ಸ್ವಲ್ಪ ಉದಾಸೀನ ಮಾಡ್ತೀವಿ. ನಿಮ್ಗೆ ಗೊತ್ತಿರುವ ಹಾಗೆ ತಾಯಂದಿರಿಗೆ ಮಗುಗೆ ಆಹಾರ ಕೊಡುವುದು ಎಷ್ಟು ಕಷ್ಟದ ಕೆಲಸ. ಮಕ್ಕಳು ತಿನ್ನುವುದಿಲ್ಲ, ಎಷ್ಟು ಸತಾಯಿಸ್ತೇವೆ. ಹಾಗೆ ಎದೆ ಹಾಲು ನಾವು ತುಂಬಾ ಕೊಡ್ತಾ ಇದ್ರೆ ಈ ಬೇರೆ ಆಹಾರ ಪದಾರ್ಥ ತಿನ್ನುವುದರ ಗಮನ ಕಡಿಮೆ ಆಗ್ತದೆ. ಹಾಗಾಗ್ಲಿಕ್ಕೆ ಹೋಗಿ 3 ವರ್ಷದ ತನಕ ತಾಯಿಗೆ ಎದೆ ಹಾಲು ಇದ್ರೆ ಕೊಡ್ಬೋದು, 3 ವರ್ಷದ ತನಕ ಕೊಡ್ಲೇಬಾರ್ದು. ಆದರೆ 2 ವರ್ಷದ ತನಕ ಖಂಡಿತವಾಗಿ ಕೊಡ್ಲೇಬೇಕು. ಮಗುವಿನ ಮುಂದಿನ ಆರೋಗ್ಯ ಜೀವನ ಮತ್ತೆ ಎಷ್ಟು ಜಾಸ್ತಿ ಎದೆ ಹಾಲು ಕುಡಿತದೆ ಆ ಮಕ್ಕಳು ತುಂಬಾ ಇಂಟೆಲಿಜೆಂಟ್ ಆಗಿರ್ತದೆ. ಅವರ IQ ಜಾಸ್ತಿ ಇರ್ತದೆ, ಅವರ ಆರೋಗ್ಯ ಒಳ್ಳೆಯದಾಗಿರ್ತದೆ, ತಂದೆ ತಾಯಿಯೊಟ್ಟಿಗೆ ಫ್ಯಾಮಿಲಿಯೊಟ್ಟಿಗೆ ಬಾಂಧವ್ಯ ಒಳ್ಳೆ ಇರ್ತದೆ. ಎಲ್ಲವೂ ಮಗುವಿಗೆ ಬೇಕಿರುವ ಅಂಶಗಳು ಸಿಗುತ್ತದೆ. ಓಕೆ ಮೇಡಮ್, ಓಕೆ. ಸೊ ಕಡೆಯ ಒಂದು ಪ್ರಶ್ನೆ ಮ್ಯಾಮ್, ಈಗ ಬ್ರೆಸ್ಟ್ ಫೀಡ್ ಮಾಡುವಂತಹ ಮದರ್ಸ್ ತುಂಬಾ ಜನ ಕೆಲಸಕ್ಕೆ ಹೋಗ್ತಾರೆ ತಾಯಂದಿರು. ಸೊ ಆಗ ನೀವು ಆಗ್ಲೇ ಹೇಳಿದ್ರೆ ಅಂದ್ರೆ ಬ್ರೆಸ್ಟ್ ಫೀಡ್ ಮಾಡೋದ್ರಿಂದ ಫ್ಯಾಮಿಲಿಯವ್ರಿಗೂ ಕೂಡ ಒಳ್ಳೆ ಅಂತ ಹೇಳುವಂಥದ್ದು ಹೆಲ್ಪ್ ಆಗ್ತದೆ ಅದು ಅಂತ. ಸೊ ಫ್ಯಾಮಿಲಿಯವರ ಪಾತ್ರ ಏನಿರ್ತದೆ? ಈಗ ಹಸ್ಬೆಂಡ್ ಆಗಿರ್ಬೋದು ಅಥವಾ ಉಳಿದ ಫ್ಯಾಮಿಲಿ ಮೆಂಬರ್ಸ್ ಒಂದು ಸ್ತನಪಾನ ಮಾಡಿಸುವಂತಹ ತಾಯಿ ಕೆಲಸಕ್ಕೆ ಹೋಗುವಾಗ ಅವರ ಪಾತ್ರ ಹೇಗಿರ್ತದೆ? ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಹೆಚ್ಚಾಗಿ ಈಗ ಎಲ್ಲ ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ. ಹಾಗೆ ಇದು ಮೇಡಮ್ ಆಲ್ರೆಡಿ ಹೇಳಿದ ಹಾಗೆ 6 ತಿಂಗಳಿಗೆ ತನಕ ಗೌರ್ಮೆಂಟ್ ನಮಗೆ ರಜೆಯನ್ನು ಕೊಟ್ಟಿದೆ. ಅದಾದ್ಮೇಲೆ ನಾವು ಕೆಲಸಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಬೇಕು. ಹಾಗೆ ಕೆಲಸ ಹೋಗುವ ಸ್ಟಾರ್ಟ್ ಮಾಡುವ ಸ್ವಲ್ಪ ಟೈಮ್ ಮೊದಲೇ ನಾವು ಮಗುವಿಗೆ ಹಿಂಡಿ ತೆಗೆದಿಟ್ಟು ಮಗುವಿಗೆ ಹಾಲು ಕೊಡುವುದನ್ನು ಅಭ್ಯಾಸ ಮಾಡಬೇಕು. ಇದು ಹಿಂಡಿ ತೆಗೆಯುವುದನ್ನು ನಾವು ಸ್ವಲ್ಪ ಬೇಗವೇ ಪ್ರಾರಂಭಿಸಬೇಕು. ಯಾಕಂದ್ರೆ ಮಗುವಿಗೆ ಯಾವಾಗಲೂ ಎಳ್ದು ಕುಡಿಯುವುದೇ ಖುಷಿ. ಅದಕ್ಕೆ ನಾವು ಹೀಗೆ ಕೊಟ್ಟಾಗ ಕುಡಿಲಿಕ್ಕೆ ಅಷ್ಟು ಸಮಾಧಾನ ಆಗುದಿಲ್ಲ. ಅದಕ್ಕೆ ತಾಯಿಗೆ ಈಗ ಕೆಲಸಕ್ಕೆ ಹೋಗ್ಲಿಕ್ಕಿದ್ರೆ ಸ್ವಲ್ಪ ದಿನದ ಹಿಂದೆವೇ ಇದು ಶುರು ಮಾಡಿರ್ಬೇಕು. ಇದು ಏನ್ ಮಾಡ್ಬೇಕಂದ್ರೆ ನಾವು ಹಾಲನ್ನ ಹೇಗೆ ಹಿಂಡುದು ಅಂತ ಫಸ್ಟಿಗೆ ಹೇಳ್ತೇವೆ. ಒಂದು PPT ಮುಖಾಂತರ ನೀವು ನೋಡ್ಬೋದು ತಾಯಿ ಹೇಗೆ ಹಾಲನ್ನು ಹಿಂಡ್ತಾರೆ ಅಂತ. ಇದು ತಾಯಿ ಹಾಲು ಹಿಂಡುವ ಮುಖಾಂತರ ಇದರಲ್ಲಿ ಏನು ನೋಡ್ತೇವೆ ಅಂದ್ರೆ ಇದಕ್ಕೆ ನಾವು ಹೇಳ್ತೇವೆ ಮ್ಯಾನ್ಯುಯಲ್ ಎಕ್ಸ್ಪ್ರೆಸಿಂಗ್ ಬ್ರೆಸ್ಟ್ ಮಿಲ್ಕ್ ಅಂತ. ಇದು ನಾವು ಕೈಯಲ್ಲಿಯೇ ತಾಯಿ ಹಾಲನ್ನ ಹಿಂಡುದು. ಒಂದು ಒಳ್ಳೆ ಕಪ್ಪನ್ನ ತಾಯಿ ತಕೊಳ್ಬೇಕು. ಇದಕ್ಕೆ ಮುಖ್ಯವಾಗಿ ಸ್ಟೀಲ್ ಅಂತಹ ಕಪ್ಪನ್ನೇ ಸೆಲೆಕ್ಟ್ ಮಾಡಿಟ್ಕೊಳ್ಬೇಕು. ಆಮೇಲೆ ಈ ಸ್ಟೀಲ್ ಕಪ್ ಏನಿದೆ ಅಲ್ಲ ಅದನ್ನ ನೀರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಯಾಕಂದ್ರೆ ಅದರಲ್ಲಿ ಏನೇ ಕ್ರಿಮಿಕೀಟ ಏನೋ ಇರಬಾರ್ದು. ಅದಕ್ಕೆ ಕುದಿಯುವ ನೀರಲ್ಲಿ ಚೆನ್ನಾಗಿ ಈ ಪಾತ್ರೆಯನ್ನ ಬೇಯಿಸ್ಕೊಂಡು ಆಮೇಲೆ ಅದನ್ನ ಚೆನ್ನಾಗಿ ಡ್ರೈ ಮಾಡಿಕೊಂಡು ತಾಯಿ ಅದನ್ನ ಬ್ರೆಸ್ಟ್ ಮಿಲ್ಕ್ ಅನ್ನ ಎಕ್ಸ್ಪ್ರೆಸ್ ಮಾಡುವಂಥದ್ದು. ಕೈಯಲ್ಲಿ ಎಕ್ಸ್ಪ್ರೆಸ್ ಮಾಡೋದು. ಆಕ್ಚುಲಿ ಇದು ಅಷ್ಟು ಈಸಿ ಕೆಲಸ ಅಲ್ಲ. ಫಸ್ಟಿಗೆ ತುಂಬಾ ಸ್ಲೋ ಆಗಿ ಬರ್ತದೆ ಬ್ರೆಸ್ಟ್ ಮಿಲ್ಕ್. ಒಂದು ಬೊಟ್ಟು ತರ ಬರ್ತದೆ. ಆಮೇಲೆ ಮಾಡಿ ಸ್ವಲ್ಪ ಫಾಸ್ಟ್ ಬರ್ತದೆ. ಇದು ಕೈಯಲ್ಲಿಯೇ ತಾಯಿ ಹಿಂಡಿ ಹಾಲನ್ನ ತೆಗಿಬೇಕು. ಈಗ ಮಾರ್ಕೆಟ್ ನಲ್ಲಿ ಬೇರೆ ಎಲ್ಲ ಬ್ರೆಸ್ಟ್ ಪಂಪ್ಸ್ ಎಲ್ಲ ಹೌದು ಸಿಗ್ತದೆ. ಅದನ್ನು ಸಹ ಉಪಯೋಗ ಮಾಡಿ ತೆಗಿಬಹುದು. ಆದ್ರೆ ಏನು ಗಮನದಲ್ಲಿ ಇಟ್ಕೊಳ್ಬೇಕಂದ್ರೆ ಆ ತೆಗೆಯುವ ಪಾತ್ರೆ ಏನಿದೆ ಅಲ್ಲ ಅದನ್ನ ತುಂಬಾ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಈ ಎಕ್ಸ್ಪ್ರೆಸ್ ಮಾಡಿದ ಬ್ರೆಸ್ಟ್ ಮಿಲ್ಕ್ ಅನ್ನ ತಾಯಿ 2 ವಿಧಾನದಲ್ಲಿ ಕೊಡಬಹುದು. ಒಂದು ಫ್ರಿಡ್ಜ್ ಅಲ್ಲಿ ಇಟ್ಟು ಕೊಡಬಹುದು, ಇನ್ನೊಂದೇನಂದ್ರೆ ಹೊರಗಡೆ ಸಹ ಇಟ್ಟು ಕೊಡಬಹುದು. ಈಗ ಒಂದು PPTಯಲ್ಲಿ ಏನು ನೀವು ನೋಡ್ಬೋದು ಏನಂದ್ರೆ ತಾಯಿ ಹಾಲನ್ನ ತೆಗೆದಿದ್ದ ನಂತರ ಅದಕ್ಕೆ ಒಂದು ಡೇಟ್ ಬರ್ದಿಡುವಂಥದ್ದು. ಡೇಟ್ ಮತ್ತೆ ಎಷ್ಟು ಟೈಮಿಗೆ ಹಾಲು ತೆಗೆದಿಟ್ಟಿದ್ದೇನೆ ಅಂತ ಅದು ಒಂದು ನೋಡ್ಬೋದು ನೀವು. ನೋಡಿ ಇದರಲ್ಲಿ ಈಗ ನಿಮ್ಗೆ ಕಾಣ್ತದೆ ಅದರಲ್ಲಿ ಡೇಟ್ ಮತ್ತೆ ಟೈಮ್. ಈಗ ಬೆಳಗ್ಗೆ ಕೆಲಸಕ್ಕೆ ಹೋಗುವಾಗ ತಾಯಿ ಹಾಲು ಡಬ್ಬದಲ್ಲಿ ತೆಗೆದಿಟ್ಟಿದ್ದಾರೆ ಅಂದ್ರೆ 8:00 ಹಾಲು ತೆಗೆದಿಟ್ಟಿದ್ದಾರೆ ಡಬ್ಬದಲ್ಲಿ. ಆಯ್ತಾ? ಅದನ್ನ ಹೊರಗಡೆ ಇಟ್ರೆ, ಈಗ ನಾನು ಇದನ್ನ ಹೊರಗಡೆ ಇಟ್ಟಿದ್ದೇನೆ, ಹೊರಗಡೆ ಇಟ್ರೆ 4 ರಿಂದ 6 ಗಂಟೆ ಸಮಯ ಹೊರಗಡೆ ಇಟ್ಟು ಆರಾಮದಲ್ಲಿ ಮಗುವಿಗೆ ಕುಡಿಸ್ಬೋದು. ಅಲ್ಲದೆ ಇದನ್ನ ಫ್ರಿಡ್ಜ್ ನಲ್ಲಿ ಸಹ ಇಡಬಹುದು. ಫ್ರಿಡ್ಜ್ ನಲ್ಲಿ ನಾರ್ಮಲ್ ಕಂಪಾರ್ಟ್ಮೆಂಟ್ ಅಲ್ಲಿ ಇಟ್ರೆ 24 ರಿಂದ 48 ಅವರ್ಸ್ ವರೆಗೆ ಈ ಹಾಲನ್ನ ಕೊಡಬಹುದು. ಡೀಪ್ ಫ್ರಿಡ್ಜ್ ಅಥವಾ ರೆಫ್ರಿಜರೇಟರ್ ನಲ್ಲಿ ಇಟ್ರೆ ಆಲ್ಮೋಸ್ಟ್ ಒಂದು 2-3 ತಿಂಗಳವರೆಗೆ ಕೊಟ್ಟರು ಏನು ಪ್ರಾಬ್ಲಮ್ ಇಲ್ಲ. ಅದನ್ನ ಮಗುವಿಗೆ ಕೊಡಬಹುದು, ಇಡಬಹುದು, ತೊಂದರೆ ಇಲ್ಲ. ಹೌದು. ಆದ್ರೆ ಒಂದು ವೇಳೆ ನೀವು ಫ್ರಿಡ್ಜ್ ನಲ್ಲಿ ಹಾಲನ್ನ ಇಟ್ಟಾಗ ಒಂದು ಸಲ ಹೊರಗೆ ತೆಗೆದು ಪುನಃ ಫ್ರೀಜರ್ ಒಳಗೆ ಇಡ್ಲಿಕ್ಕಿಲ್ಲ. ಹೊರಗೆ ತೆಗೆದಂತ ಹಾಲನ್ನ ಅದನ್ನ ನೀವು ಉಪಯೋಗ ಮಾಡ್ಬೇಕು. ಒಂದು ವೇಳೆ ಅದು ಖಾಲಿ ಆಗದಿದ್ರೆ ಅದನ್ನ
ಚೆಲ್ಲಬೇಕು ಆಯ್ತಾ, ಮತ್ತೆ ಮತ್ತೆ ಬಳಸಬಾರ್ದು. ಹೌದು, ಈಗ ನೀವು ರೂಮ್ ಟೆಂಪರೇಚರ್ ಅಲ್ಲಿ ಇಟ್ಟ ಹಾಲು ಅಂದ್ರೆ ನಾರ್ಮಲ್ ಹೊರಗಡೆ ಇಟ್ಟ ಹಾಲನ್ನ ಡೈರೆಕ್ಟ್ ಮಗುವಿಗೆ ಕೊಡಬಹುದು. ಫ್ರಿಡ್ಜ್ ಅಲ್ಲಿ ಇಟ್ಟ ಹಾಲನ್ನ ಸ್ವಲ್ಪ ಹೊತ್ತು ಹೊರಗಡೆ ಇಟ್ಟು ಕೊಡಬಹುದು. ಅಲ್ಲ ಆದ್ರೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಉಗುರು ಬೆಚ್ಚ ತರ ನೀರಿಟ್ಟು ಡೈರೆಕ್ಟ್ ಕಾಯಿಸಬಾರ್ದು, ಅದು ರಾಂಗ್. ಡೈರೆಕ್ಟ್ ಕಾಯಿಸಿದ್ರೆ ಅದು ಹಾಲಿನಲ್ಲಿರುವ ಅಂಶ ಎಲ್ಲ ಹೋಗ್ತದೆ. ಉಗುರು ಬಿಸಿ ನೀರಲ್ಲಿ ನೀವು ನೋಡ್ಬೋದು, ಅಲ್ಲಿ ಒಂದು ತಟ್ಟೆಯಲ್ಲಿ ಉಗುರು ಬಿಸಿ ನೀರಲ್ಲಿ ಹಾಲನ್ನ ಇಟ್ಟು ಆಮೇಲೆ ಒಂದು ಸ್ಪೂನ್ ಅಲ್ಲಿ ಒಂದು ನಮ್ಮ ಕೈಗೆ ಹಾಕಿ ಅದು ಎಷ್ಟು ಬಿಸಿ ಉಂಟಂತ ಚೆಕ್ ಮಾಡಿ ಆಮೇಲೆ ಕೋಲ್ಡ್ ಅನ್ನುವಂಥದ್ದು ಹೋಗ್ಬೇಕು. ಹೌದು, ಅದು ಕೋಲ್ಡ್ ಅನ್ನುವಂಥದ್ದು ಹೋಗ್ಬೇಕು. ಅದು ಬಿಸಿ ಸ್ವಲ್ಪ ಹದ ತಾಯಿ ಇದರಲ್ಲಿ ಎಷ್ಟು ತರ ಇರ್ತದೆ ಹಾಗೆ ತಾಯಿ ಹಾಲು ಕೊಡುವಾಗ ಎಷ್ಟು ಬಿಸಿ ಇರ್ತದೆ ಅದೇ ತರಹ ಮಾಡಿ ಮಗುವಿಗೆ ಕೊಡುವಂಥದ್ದು. ಆಮೇಲೆ ಮಗುವಿಗೆ ಕೊಡುದು ಇನ್ನೊಂದು, ನಾವು ಯಾವಾಗಲೂ ಬಾಟಲ್ ಅನ್ನ ಯೂಸ್ ಮಾಡಬಾರ್ದು ಮಗುವಿಗೆ. ಏನು ಕೊಡ್ಲಿಕ್ಕೆ ಸಹ ಅದು ನೀರಾಗ್ಲಿ ಅಥವಾ ದನದ ಹಾಲಾಗ್ಲಿ ಏನೇ ಆಗಿರ್ಲಿ ನಾವು ಬಾಟಲ್ ಅನ್ನ ಯೂಸ್ ಮಾಡಬಾರ್ದು. ಇದ್ರಲ್ಲಿ ಚಿತ್ರದಲ್ಲಿ ತೋರಿಸುವ ಹಾಗೆ ಒಂದು ಪಲಡೆ ಅಂತ ಸಿಗುತ್ತದೆ, ಅದರಲ್ಲಿ ಆರಾಮದಲ್ಲಿ ಮಗುವಿಗೆ ಹಾಲನ್ನ ಕೊಡ್ಬೋದು. ಅದು ಸ್ವಲ್ಪ ಅದರದ್ದು ಎಂಡ್ ಎಲ್ಲ ಪಾಯಿಂಟ್ ಇರ್ತದೆ, ಅದನ್ನ ಮಗುವಿನ ಬಾಯಿಯೊಳಗೆ ಹಾಕಿ ಆರಾಮದಲ್ಲಿ ಮಗುವಿಗೆ ಹಾಲನ್ನ ಕೊಡಿಸಬಹುದು. ಈ ರೀತಿ ಕೆಲಸಕ್ಕೆ ಹೋಗುವ ತಾಯಿ ಹಾಲನ್ನ ಶೇಖರಿಸಿ ಮನೆಯವರಿಗೆ ಸಹ ಹೇಳಿ ಕೊಡ್ಬೇಕು ಅದು ಹೇಗೆ ಕೊಡಬೇಕು. ಮತ್ತೆ ಕೊಡುವವರು ಸಹ ತುಂಬಾ ಕೈಯೆಲ್ಲ ಚಂದ ಮಾಡಿ ತೊಳೆದುಕೊಂಡು ಮಗುವಿಗೆ ಹಾಲನ್ನ ಕೊಡುವಂಥದ್ದು. ಮತ್ತು ಇನ್ನೊಂದು, ತಾಯಿ ಕೆಲಸಕ್ಕೆ ಹೋದಾಗ ಒಂದು ವೇಳೆ ಮಗುವಿಗೆ ಮಧ್ಯದಲ್ಲಿ ಹಾಲು ಕೊಡಲಿಕ್ಕೆ ಆಗಲಿಲ್ಲ ಅಂದರೆ ಹತ್ತಿರ ಇದ್ದರೆ ಮನೆಗೆ ಬಂದು ಕೊಟ್ಟು ಹೋಗ್ಬೋದು. ಒಂದು ವೇಳೆ 8 ಗಂಟೆ ಡ್ಯೂಟಿ ದೂರ ಇರ್ತಾರೆ, ಮನೆ ಬರೋ ಲೇಟ್ ಆಗ್ತದೆ, ತಾಯಿ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಹಿಂಡಿ ಶೇಖರಿಸಿ ಅಲ್ಲಿ ಫ್ರಿಡ್ಜ್ ಅಥವಾ ಏನಾದರೂ ಅವೈಲೇಬಲ್ ಇದ್ದರೆ ವ್ಯವಸ್ಥೆ ಇದ್ದರೆ ಅದರಲ್ಲಿ ಇಟ್ಟು ಡ್ಯೂಟಿ ಮುಗಿದ ಮೇಲೆ ಬಂದು ಕೂಡಲೇ ಅಲ್ಲ ಬಂದಾಗ ತಾಯಿಯ ಎದೆಯಲ್ಲಿ ಆಲ್ರೆಡಿ ಶೇಖರಣೆ ಆಗಿರ್ತದೆ. ಆ ಹಾಲು ಕೊಟ್ಟು ಅದೇ ಹಾಲಿಗೆ ಈ ಹಾಲನ್ನು ಹೊರಗೆ ತೆಗೆದು ರೂಮ್ ಟೆಂಪರೇಚರಿಗೆ ಇಟ್ಟು ಅದು ಆಗ ಸರಿಯಾಗ್ತದೆ, ಇನ್ನೊಂದು ಫೀಡಿಗೆ ಕೊಡ್ಬೋದು. ಹೀಗೆ ಹಿಂಡಿ ತೆಗೆಯುವುದರಿಂದ ತಾಯಿಯಲ್ಲಿ ಹಾಲಿನ ಉತ್ಪತ್ತಿ ಕಡಿಮೆ ಆಗುದಿಲ್ಲ. ಇಲ್ಲದಿದ್ರೆ ಏನಾಗ್ತದೆ, ಒಮ್ಮೆ ತಾಯಿ ಕೆಲಸಕ್ಕೆ ಹೋಗಲು ಪ್ರಾರಂಭ ಮಾಡಿದ್ರೆ ಹಾಲು ಅಲ್ಲಿಯೇ ಒಣಗಿ ಹೋಗ್ತದೆ. ನಾವು ಎಷ್ಟು ಹಾಲು ತೆಗಿತೇವೆ ಅಷ್ಟು ಹಾಲು ಉತ್ಪತ್ತಿ ಆಗ್ತದೆ. ಹಾಗಾಗಿ ಒಂದು ಮಗು ಚೀಪುವ ಮೂಲಕ ಹಾಲನ್ನು ಉತ್ಪಾದಿಸಬಹುದು, ಇನ್ನೊಂದು ಹಿಂಡಿ ತೆಗೆದು ಕೆಲಸಕ್ಕೆ ಹೋದಾಗ ಹಿಂಡಿ ತೆಗೆದು ಹಾಲನ್ನು ತೆಗೆಯುವುದರಿಂದ ಸಹ ಹಾಲು ಉತ್ಪಾದನೆ ಮಾಡ್ಬೋದು. ಹೀಗೆ ಮಾಡಿದ್ರೆ ಕೆಲಸಕ್ಕೆ ಹೋಗುವ ತಾಯಿಯು 2 ವರ್ಷದ ತನಕ ಹಾಲು ಕೊಡಲು ಸಾಧ್ಯ. ಈಗಾಗಲೇ ಸ್ತನಪಾನದ ಮಹತ್ವದ ಕುರಿತು ಹಾಗೆ ಈ ಸ್ತನಪಾನ ಸಪ್ತಾಹದ ಮಹತ್ವದ ಕುರಿತು ಸಾಕಷ್ಟು ಮಾಹಿತಿಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಇನ್ನಷ್ಟು ಮಾಹಿತಿಗಳನ್ನು ತಿಳಿದುಕೊಳ್ಳಿಕ್ಕಿದೆ. ನಮ್ಮೊಂದಿಗಿರುವಂತಹ ಅತಿಥಿಗಳು ಅದನ್ನು ತಿಳಿಸಿಕೊಡ್ಲಿಕ್ಕಿದ್ದಾರೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಮತ್ತೊಮ್ಮೆ ವಿಶ್ವ ಸ್ತನಪಾನ ಸಪ್ತಾಹ 2022 ವಿಶೇಷ ಮಾಹಿತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಬನ್ನಿ, ಅತಿಥಿಗಳು ಈಗ ಏನು ಹೇಳ್ತಾರೆ ಕೇಳೋಣ. ಈಗ ಹೆಚ್ಚಾಗಿ ವೈದ್ಯರು ಅಥವಾ ನರ್ಸ್ಗಳಾಗಿರಬಹುದು ಮಕ್ಕಳಿಗೆ ಬಾಟಲ್ ಫೀಡನ್ನು ಮಾಡಿಸಬಾರ್ದು ಅಂತ ಹೇಳ್ತಾರೆ, ಅದು ಯಾಕೆ? ಬಾಟಲ್ ಫೀಡ್ ಮಾಡಿಸೋದ್ರಿಂದ ತುಂಬ ಸಮಸ್ಯೆ ಬರ್ತದೆ. ಅಂದರೆ ಒಂದೇ ಅಂದರೆ ಮಗುವಿಗೆ ಅದು ನ್ಯಾಚುರಲ್ ನಿಪ್ಪಲ್ ಅದರದ್ದು ಏನುಂಟು ಅದರದ್ದು ಟೆಕ್ಸ್ಚರ್ ಮತ್ತು ಅದು ಬಾಟಲ್ ಇದು ನಿಪ್ಪಲ್ ಏನು ಸಿಗ್ತದೆ ಅದು ತುಂಬ ಡಿಫ್ರೆನ್ಸ್ ಉಂಟು. ಅದು ರಬ್ಬರ್ ಮತ್ತು ಒಂದು ವೇಳೆ ಮಗು ಅದು ರಬ್ಬರ್ ಬಾಟಲಲ್ಲಿ ಫೀಡ್ ಮಾಡಿದರೆ ಅದಕ್ಕೆ ತಾಯಿಯ ಎದೆ ಹಾಲಿಂದ ಕುಡಿಲಿಕ್ಕೆ ಅಷ್ಟು ಕಂಫರ್ಟ್ ಆಗೋದಿಲ್ಲ. ಅದಕ್ಕೆ ಅದು ಒಂದು ಮುಖ್ಯ ಕಾರಣ. ಇನ್ನೊಂದು ಎಂತ ಹೇಳಿದರೆ ಬಾಟಲನ್ನು ಪ್ರತಿ ಸಲ ಯಾರು ಕ್ಲೀನ್ ಮಾಡಲಿಕ್ಕಿಲ್ಲ. ಪ್ರತಿ ಸಲ ಹಾಲು ಉಣಿಸುವಾಗ ಆ ಬಾಟಲನ್ನು ಕುದಿಸಿ ಕೊಡೋದು ಅದೆಲ್ಲ ಮುಂಚೆ ಎಲ್ಲ ಮಾಡ್ತಿದ್ರು. ಬಿಸಿ ನೀರಲ್ಲಿ ಕುದಿಸಿ ಕೊಡೋದು, ಪ್ಲಾಸ್ಟಿಕ್ ಬಾಟಲನ್ನು ಯೂಸ್ ಮಾಡೋದು ಅದೆಲ್ಲ ಒಳ್ಳೆ ಅಲ್ಲ. ಹಾಗಾಗಿ ಬಾಟಲನ್ನು ಹೆಚ್ಚಾಗಿ ನಾವು ಯೂಸ್ ಮಾಡಬಾರ್ದು. ಹೆಚ್ಚಾಗಿ ಒಂದು ವೇಳೆ ಮಗುವಿಗೆ ಹಾಲು ಕೊಡಬೇಕಿದ್ರೆ, ಈಗ ಎಕ್ಸ್ಪ್ರೆಸ್ ಮಾಡಿದ ಮಿಲ್ಕ್ ಆಗಲಿ ಅದನ್ನೆಲ್ಲ ಕೊಡ್ಲಿಕ್ಕಿದ್ರೆ ಅದನ್ನ ಪೆಲಡೆ ಮುಖಾಂತರ ಕೊಡ್ಬೋದು. ಅಲ್ಲದ್ರೆ ಮಗು ಸ್ವಲ್ಪ ದೊಡ್ಡ ಆದ್ಮೇಲೆ ಸ್ಪೂನ್ ಯೂಸ್ ಮಾಡ್ಬೋದು ಅಥವಾ ಡೈರೆಕ್ಟ್ ಲೋಟದಲ್ಲಿಯೇ ಕೊಡ್ಬೋದು ಇದನ್ನ. ಹೌದು, ಇದು ಬಾಟಲಲ್ಲಿ ಕೊಟ್ರೆ ಅದು ತುಂಬಾ ಆರೋಗ್ಯದ ಸಮಸ್ಯೆ ಬರ್ತದೆ ಮಗುವಿಗೆ. ಹಾಗೂ ಈ ಬಾಟ್ಲಿಯಲ್ಲಿ ರೋಗಾಣುಗಳು ಬೇಗ ಉತ್ಪತ್ತಿ ಆಗ್ತದೆ. ಈ ರೋಗಾಣು ಹಾಲು ಸ್ವಲ್ಪ ಹೊತ್ತಿಟ್ಟರೆ ಹೇಗೆ ಹಾಳಾಗ್ತದೆ, ಹಾಗೆಯೇ ಹಾಲಿನ ನಾವು ಎಷ್ಟೇ ಅದನ್ನು ಕ್ಲೀನ್ ಸ್ವಚ್ಛ ಮಾಡಿದ್ರೆ ಸಹ ಅದರಲ್ಲಿ ಈ ಹಾಲಿನ ಅಂಶ ಉಳಿಯುವ ಸಾಧ್ಯತೆ ಇರ್ತದಲ್ಲ, ಅದರಿಂದ ರೋಗಾಣುಗಳು ಉತ್ಪತ್ತಿಯಾಗುತ್ತದೆ. ಈ ರೋಗಾಣುವಿಂದಾಗಿ ಮಗುವಿಗೆ ಹೊಟ್ಟೆ ನೋವು, ಬೇದಿ, ವಾಂತಿ, ಈ ಕೆಲವು ಥರದ ಆಹಾರ ಸಮಸ್ಯೆಗಳು ಬರ್ತದೆ. ಆದ್ದರಿಂದ ಆದಷ್ಟು ಬಾಟ್ಲಿ ಹಾಲನ್ನು ತ್ಯಜಿಸಬೇಕು, ಕೊಡಲೇಬಾರ್ದು. ಏನಾದರೂ ಹಾಲು ಕೊಡೋ ಸಮಯದಲ್ಲಿ ಸ್ಟೀಲ್ ಲೋಟವನ್ನು, ಚಮಚವನ್ನು, ಪೆಲ್ಲಡವನ್ನು ಉಪಯೋಗಿಸಿ ಆದಷ್ಟು ಬಾಟಲ್ ಅನ್ನು ಯೂಸ್ ಮಾಡೋದು ಸ್ಟಾಪ್ ಮಾಡ್ಬೇಕು. ಇವನ್ ನೀರು ಕುಡ್ಲಿಕ್ಕೆ ಸಹ ಮಗುವಿಗೆ ಬಾಟಲ್ ಅವಶ್ಯಕತೆ ಇರುವುದಿಲ್ಲ.
ಇದು ಸ್ಪೂನಲ್ಲಿ ಕೊಡ್ಬೋದು ಅಥವಾ ಪಲಡೆಯಲ್ಲಿ ಕೊಡ್ಬೋದು, ಅದನ್ನೇ ಪ್ರಾಕ್ಟೀಸ್ ಮಾಡಬೇಕು. ಮತ್ತೆ ಸಾಮಾನ್ಯವಾಗಿ ಮಗಳು ಒಂದು 6-7 ತಿಂಗಳಾಗುವಾಗ ಲೋಟೆಯಲ್ಲಿ ಸಾಧಾರಣ ಕುಡಿಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಅಂದ್ರೆ ಮನೆಯವರು ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಮಗುವಿಗೆ ಅದು ಬೇಗನೆ ಅದು ನೋಡಿ ಕಲಿತದೆ, ಅದು ಬೇಗನೆ ಕಲ್ಕೊಳ್ತದೆ. ಹಾಗಾಗಿ ನಮ್ಗೆ ಬಾಟಲ್ ಕೊಡುವ ಅವಶ್ಯಕತೆಯೇ ಇರುವುದಿಲ್ಲ ಎಲ್ಲಿ ಸಹ. ಬಾಟಲ್ ನಲ್ಲಿ ಒಳ್ಳೆ ಸರಾಗಾಗಿ ಹಾಲು ಬರ್ತದೆ, ಎದೆಯಲ್ಲಿ ಸ್ತನದಲ್ಲಿ ಅಷ್ಟು ಪಕ್ಕ ಬರುವುದಿಲ್ಲ. ಈಗ ಬಾಟಲ್ ಎಲ್ಲ ಕೊಟ್ರೆ ಏನಾಗ್ತದೆ, ಸುಲಭದಲ್ಲಿ ಒಂದು ಬಾಟ್ಲಿ ಫುಲ್ಲು ಗುಡಕಟ ಅಂತ ಕುಡಿದು ಬಿಡ್ತದೆ ಮಗು. ಆ ಹಾಲು ಕುಡಿದ್ರೆ ಮತ್ತೆ ಪುನಃ ಎದೆ ಹಾಲು ಕೊಡುವಾಗ ಅದು ಕಷ್ಟ ತಗೊಳ್ಳಿಕ್ಕೆ ಕೇಳುವುದಿಲ್ಲ. ಸ್ತನವನ್ನು ಚೀಪುವುದು ಸ್ವಲ್ಪ ಕಷ್ಟದ ಕೆಲಸ. ತನ್ನ ನಾಲಿಗೆಯನ್ನು ಸ್ತನದ ಅಡಿಯಲ್ಲಿ ಹಾಕಿ ಎಳಿಬೇಕು, ಆಗ ಮಾತ್ರ ಹಾಲು ಸಿಗ್ತದೆ. ಸುಮ್ಮನೆ ಟ್ಯಾಪಲ್ಲಿ ಬಂದ ಹಾಗೆ ಬರುವುದಿಲ್ಲ, ಈ ಬಾಟ್ಲಿಯಲ್ಲಿ ಬಂದ ಹಾಗೆ ಬರುವುದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಏನು ಮಾಡ್ತದೆ, ಮಗು ಸ್ತನವನ್ನು ಕೊಟ್ಟರೆ ಚೀಪುವುದಿಲ್ಲ. ಯಾವಾಗ ತಾಯಿ ಬಾಟ್ಲಿ ಹಾಲೇ ಕೊಡ್ತಾರೆ ಅಂತ ಕಾಯ್ತಾ ಇರ್ತದೆ, ಇಲ್ಲದಿದ್ರೆ ಅಳ್ತದೆ. ಈ ಎಲ್ಲ ಸ್ವಲ್ಪ ಮಗುವಿಗೆ ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಇನ್ನೊಂದು, ಈ ನಿಪ್ಪಲ್ ಅಂತ ಹೇಳಿದ್ದೇವಾ ನಾವು, ನಿಮ್ಗೆ ಗೊತ್ತಿರ್ಬೋದು ಅಥವಾ ನೀವು ನೋಡಿರ್ಬೋದು, ಮಗು ಹುಟ್ಟಿದಾಗ ಹಾಲು ಸರಿ ಬೇಗನೆ ಪ್ರಾರಂಭ ಉತ್ಪತ್ತಿ ಆಗದಿದೆ ನಿಪ್ಪಲ್ ಕೊಡ್ತಾರೆ. ಅದು ಕೊಡ್ಲೇಬಾರ್ದು. ಅದು ಕೊಟ್ರೆ ಕಡೆಗೆ ಸ್ತನವನ್ನು ಚೀಪ್ಲಿಕ್ಕೆ ಕಷ್ಟ ಆಗ್ತದೆ. ತಾಯಿ ಹೆರಿಗೆ ಆದ ಕೂಡಲೇ ಸ್ವಲ್ಪ ಸ್ತನ ಗಟ್ಟಿಯಾಗಿರ್ತದೆ, ಹಾಲು ತುಂಬುತ್ತಾ ಇರ್ತದೆ, ಸ್ವಲ್ಪ ಗಟ್ಟಿಯಾಗಿದೆ, ಸಾಫ್ಟ್ ಮೆದುವಾಗಿ ಇರುವುದಿಲ್ಲ. ಆಗ ಮಗುವಿಗೆ ಸ್ವಲ್ಪ ಸ್ತನ ಚೀಪ್ಲಿಕ್ಕೆ ಕಷ್ಟ ಆಗ್ತದಲ್ಲ. ಈ ನಿಪ್ಪಲ್ ಕೊಟ್ರೆ ಎಂತ ಆಗ್ತದೆ, ಈ ನಿಪ್ಪಲ್ ಸಣ್ಣದುಂಟು, ಚೆನ್ನಾಗಿ ಚೀಪ್ತದೆ, ಇದು ಸ್ತನ ಕಷ್ಟ ಆಗ್ತದೆ. ಹಾಗಾಗ್ಲಿಕ್ಕೆ ಹೋಗಿ ಸ್ತನ ಚೀಪ್ಲಿಕ್ಕೆ ಸ್ವಲ್ಪ ಉದಾಸೀನ ಮಾಡ್ತದೆ, ಕೇಳುವುದಿಲ್ಲ, ನನಗೆ ನಿಪ್ಪಲೇ ಬೇಕು ಅಂತ ಅಳ್ತದೆ. ಇನ್ನು ತಾಯಂದಿರು ಹಾಲು ಉಣಿಸ್ಲಿಕ್ಕೆ ಹೇಗೆ ಸಿದ್ಧ ಆಗಿರ್ಬೇಕು? ತಾಯಂದಿರು ಹಾಲು ಉಣಿಸಲು ಹೆರಿಗೆ ಮಗು ಆದ ಮೇಲಲ್ಲ, ಬಸುರಿ ಇರುವಾಗಲೇ ಪ್ರಾರಂಭ ಮಾಡಬೇಕು. ಈಗ ಗೊತ್ತುಂಟು, ಬಸುರಿ ಆದಮೇಲೆ ಅವರು ಚೆಕಪ್ಪಿಗೆ ಟೆಸ್ಟಿಗೆ ಹೋಗ್ತಾರೆ. ಆವಾಗ ಶ್ರೀರೋಗ ತಜ್ಞರು ಏನು ಮಾಡ್ತಾರೆ, ಟೆಸ್ಟ್ ಮಾಡುವಾಗ ಸ್ತನದ ಟೆಸ್ಟ್ಸ್ಗಳು ಮಾಡ್ತಾರೆ, ಹೇಗಿದೆ ಅಂತ, ಗಾತ್ರ ಹೇಗಿದೆ, ನಿಪ್ಪಲ್ ಹೇಗಿದೆ ಅಂತ. ಕೆಲವು ಮಹಿಳೆಯರಿಗೆ ಅದೊಂದು ಸಮಸ್ಯೆ ಇರ್ತದೆ, ನಿಪ್ಪಲ್ ತೊಟ್ಟು ಸಣ್ಣದಾಗಿರುವುದು, ಒಳಗಡೆ ಇರುವುದು, ಇದೆಲ್ಲ ಸಮಸ್ಯೆ ಇರ್ತದೆ. ಈ ಸಮಸ್ಯೆ ಇದ್ದರೆ ಹೆರಿಗೆ ಆದಮೇಲೆ ಹಾಲು ಕೊಡಲು ಸ್ವಲ್ಪ ಕಷ್ಟ ಆಗ್ತದೆ, ಮಗುವಿಗೆ ಎಳಿಲಿಕ್ಕೆ ಬರುವುದಿಲ್ಲ. ಹಾಗಾಗ್ಲಿಕ್ಕೆ ಹೋಗಿ ಇದನ್ನು ಬಸುರಿ ಇದ್ದಾಗಲೇ ಸರಿ ಮಾಡಬೇಕು. ಅದು ಟೆಸ್ಟಿಗೆ ಹೋದಾಗ ಅಲ್ಲಿ ಹೇಳ್ತಾರೆ ಹೇಗೆ ಮಾಡುವುದಂತ. ಅಂದರೆ ಕೈಗೆ ಸ್ವಲ್ಪ, ಬೆರಳಿಗೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕಿಕೊಂಡು ಸ್ವಲ್ಪ ನಿಪ್ಪಲನ್ನು ಆಗಾಗ ನೆನಪು ಮಾಡಿಕೊಂಡು ಸ್ವಲ್ಪ ಹೊರಗಡೆ ಎಳಿತಾ ಇರಬೇಕು. ಈ ಒಂದು ದಿನದಲ್ಲಿ ಒಂದು 4-5 ಬಾರಿ ಸ್ವಲ್ಪ ಮೆಲ್ಲಗೆ ಮಾಡ್ತಾ ಇರಬೇಕು. ಅದು ಲಾಸ್ಟ್ ಮಂತಲ್ಲಿ ಒಂದು ಮಾಡ್ಬೋದು, 9ನೇ ತಿಂಗಳಲ್ಲಿ ಮಾಡಬಾರ್ದು, ಸ್ವಲ್ಪ ಬೇಗನೆ ಎಲ್ಲ ಮಾಡಿ ಆವಾಗ ಮಾಡಿ ಹಾಗೆ ಸ್ವಲ್ಪ ಹೊರಗೆ ಬಂದು ಹೆರಿಗೆ ಆದಮೇಲೆ ಈ ನಿಪ್ಪಲಿನ ತೊಟ್ಟಿನ ಸಮಸ್ಯೆ ಪರಿಹಾರ ಆಗ್ತದೆ. ಒಂದು, ಯಾವಾಗಲೂ ಮಗುವಿಗೆ ಹಾಲು ಹೀರಬೇಕಾದ್ರೆ ತೊಟ್ಟು ಸರಿಯಾಗಿರ್ಬೇಕು, ಇಲ್ಲದಿದ್ದರೆ ತೊಂದರೆ ಆಗ್ತದೆ. ಅದು ಒಂದು ತಾಯಿಯು ಸಿದ್ಧಳಾಗಿರ್ಬೇಕು. ಇನ್ನೊಂದು ಆಹಾರ, ಗರ್ಭಿಣಿಯಲ್ಲಿ ಆಹಾರ ಒಳ್ಳೆದಾಗಿ ಕೊಡ್ತಾರಲ್ಲ, ಆದಷ್ಟು ಸೊಪ್ಪು ತರಕಾರಿ, ಕ್ಯಾಲ್ಸಿಯಂ, ಹಣ್ಣು, ಹಾಲು, ಮೊಟ್ಟೆ ಇವನ್ನೆಲ್ಲ ಆಹಾರವನ್ನು ಚೆನ್ನಾಗಿ ತಗೊಳ್ಬೇಕು. ತಾಯಿ ಬಸುರಿ ಇದ್ದಾಗ ಪೌಷ್ಟಿಕ ಆಹಾರ ತಗೊಂಡ್ರೆ ಖಂಡಿತವಾಗಿಯೂ ಹೆರಿಗೆ ಆದ ಮೇಲೆ ಹಾಲು ಒಳ್ಳೆ ಉತ್ಪತ್ತಿ ಆಗುತ್ತದೆ. ಇನ್ನೊಂದು ಅಂಶ ಏನಂದರೆ, ಆಸ್ಪತ್ರೆಗಳಲ್ಲಿ ಈಗ ಹೆಚ್ಚಿನ ಆಸ್ಪತ್ರೆಗಳಲ್ಲಿ ಇರ್ತದೆ, ಅದು ಒಂದು ಹಾಲು ಉಣಿಸುವ ಸಮಾಲೋಚನೆ. ಅದು ಎಲ್ಲ ಅಲ್ಲಿ ಎಲ್ಲ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಅಲ್ಲಿ ಎಲ್ಲ ಸಹ ಹೇಳಿಕೊಡ್ತಾರೆ. ಅಂತ ಒಂದು ವ್ಯವಸ್ಥೆ ಇದ್ದರೆ ಈ ಗರ್ಭಿಣಿ ಹೆಂಗಸರು ಅದಕ್ಕೆ ಹೋಗಿ ಅದರ ಮಾಹಿತಿ ಎಲ್ಲವನ್ನು ಪಡೆದುಕೊಂಡು ಆದಷ್ಟು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು, ಸಿದ್ಧ ಆಗಬೇಕು. ಇನ್ನೊಂದು, ಮನೆಯವರ ಸಪೋರ್ಟ್. ಗೊತ್ತದೆ, ಒಂದು ಮಹಿಳೆ ಫ್ಯಾಮಿಲಿ ಅಂದಮೇಲೆ ಎಷ್ಟೊಂದು ಕಷ್ಟಗಳಿರ್ತದೆ. ಈ ಕಷ್ಟ ಮತ್ತು ಈ ಮನಸ್ಸಿನ ಖಿನ್ನತೆ, ಡಿಪ್ರೆಷನ್, ಸ್ವಲ್ಪ ಸ್ಟ್ರೆಸ್, ಇದೆಲ್ಲ ಹಾಲು ಮಿಲ್ಕ್ ಪ್ರೊಡಕ್ಷನ್ ಮೇಲೆ ಪರಿಣಾಮ ಬೀರ್ತದೆ. ಆದಷ್ಟು ತಾಯಿಯನ್ನು ಬಾಣಂತ್ಯ ಅಂದರೆ ಹೆರಿಗೆ ಆದ ಮೇಲೂ ಹೆರಿಗೆ ಆಗುವ ಮುಂಚೆಯೂ ಒಳ್ಳೆ ರೀತಿಯಿಂದ ನೋಡಿಕೊಂಡ್ರೆ ತಾಯಿಯು ಸ್ಥೈರ್ಯದಿಂದ ಓಕೆ, ನನಗೆ ಪ್ರಸವ ಆಗ್ತದೆ, ಮಗು ಬರ್ತದೆ, ನಾನು ಮಗುವಿಗೆ ಹಾಲು ಕೊಡಲಿಕ್ಕೆ ರೆಡಿ ಇರಬೇಕು. ಅಂದರೆ ಅದು ಒಂದು ಸ್ವಲ್ಪ ವಿಚಲಿತ, ಏನಾಗ್ತದೋ ಹೇಗಾಗ್ತದೋ ನಾನು ಹೇಗೆ ಕೊಡೋದು ಅಂತ. ಇನ್ನೊಂದು ಅಂಶ, ಸ್ವಲ್ಪ ಹಾಲು ಉಣಿಸ್ಲಿಕ್ಕೆ ನಮ್ಮ ಜೀವನ ಶೈಲಿ, ನಿಮಗೆ ಗೊತ್ತಿರ್ಬೋದು, ಮುಂಚಿನ ಕಾಲದಲ್ಲಿ ಮಹಿಳೆ ಒಂದು ಮದುವೆ ಆಗ್ತಾ ಅನ್ನುವಾಗ ಸೀರೆ ಉಡ್ಲಿಕ್ಕೆ ಶುರು ಮಾಡ್ತಾ ಇದ್ರು. ಈಗ
ಚೂಡಿದಾರ್, ಮುಂಚೆನೂ ಚೂಡಿದಾರ್, ಆಮೇಲೂ ಚೂಡಿದಾರ್. ಆದಷ್ಟು ಡೆಲಿವರಿ ಆದ ನಂತರ ಈಗೆಲ್ಲ ಅನೇಕ ಥರದ ಉಡುಪು ಬರ್ತದೆ ಸುಲಭದಲ್ಲಿ ಕೊಡಲಿಕ್ಕೆ. ಮತ್ತು ಹೊರಗಡೆ ಹೋಗುವಾಗ ಸಹ ಸೀರೆ ಉಟ್ಟರೆ ಏನಾಗ್ತದೆ, ಒಳ್ಳೆದಾಗ್ತದೆ. ಸೀರೆ ಅದು ಸೆರಗು ಅಡ್ಡ ಬಂದು ಮಗುವಿಗೆ ಯಾರು ಬಂದರೂ ಯಾವಾಗ ಬಲ್ಲೂ ಹಾಲು ಕೊಡ್ಬೋದಲ್ಲ. ಅದು ಸ್ವಲ್ಪ ಡ್ರೆಸ್ನ ಇದರಲ್ಲಿಯೂ ಮಹಿಳೆ ಸ್ವಲ್ಪ ಆಲೋಚನೆ ಮಾಡಬೇಕಾಗ್ತದೆ. ನಾನು ಮುಂದೆ ಮಗುವಿಗೆ ಹಾಲು ಕೊಡುವವಳು, ನನ್ನ ಹತ್ರ ಯಾವ ಥರದ ಉಡುಪುಗಳು ಸಹ ಬೇಕು. ಚೂಡಿದಾರಲ್ಲೆಲ್ಲ ಸ್ವಲ್ಪ ಬೇರೆ ಬೇರೆ ಫ್ಯಾಷನ್ ಡ್ರೆಸ್ಸಲ್ಲೆಲ್ಲ ಸ್ವಲ್ಪ ಕಷ್ಟ. ಸೊ ಹೀಗೆ ತಾಯಿ ಮಹಿಳೆಯು ತನ್ನನ್ನು ಗರ್ಭಿಣಿ ಇರುವಾಗಲೂ ಮತ್ತು ಹೆರಿಗೆ ಆದ ಮೇಲೂ ಈ ಉಡುಪುಗಳಲ್ಲಿ ಮತ್ತು ಅಪೌಷ್ಟಿಕವಾದ ಆಹಾರಗಳನ್ನೆಲ್ಲ ತಿಂದು ಎದೆ ಹಾಲು ಜಾಸ್ತಿ ಉತ್ಪತ್ತಿ ಮಾಡಲು ಸಿದ್ಧರಾಗಿದ್ದು, ಮತ್ತು ಈ ಸಮಾಲೋಚನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೊಂಡು ಎಲ್ಲ ಮಾಹಿತಿಯನ್ನು ತಿಳಿದುಕೊಂಡು ಮಾನಸಿಕವಾಗಿ ಸಿದ್ಧ ಆಗಿರಬೇಕು. ಇನ್ನೊಂದು ಏನಂದ್ರೆ ಇದ್ರ ಜೊತೆಗೆ ತಾಯಿ ಡೆಲಿವರಿ ಆದ್ಮೇಲೆ ನೀರು ಸಹ ತುಂಬಾ ಕುಡಿಬೇಕು. ಕೆಲವು ತರಹದ ಆಲೋಚನೆ ಇರ್ತದೆ, ಏನಂದ್ರೆ ತಾಯಿ ಜಾಸ್ತಿ ನೀರು ಕುಡಿದ್ರೆ ಹಾಲಲ್ಲಿ ಆದ್ರೂ ನೀರಾಗ್ತದೆ ಅನ್ನೋ ಒಂದು ನಂಬಿಕೆ ಎಲ್ಲ ಇರ್ತದೆ. ಆದ್ರೆ ಏನೂ ಇಲ್ಲ. ಹೆರಿಗೆ ಆದ ಮೇಲೆ ತಾಯಿ ಆದಷ್ಟು ಬಿಸಿ ಬಿಸಿ ನೀರು ಕುಡಿಬೇಕು. ಈ ಬಿಸಿ ಬಿಸಿ ನೀರು ಕುಡಿಯೋದ್ರಿಂದ ಸಹ ಹಾಲು ಸ್ವಲ್ಪ ಜಾಸ್ತಿ ಉತ್ಪಾದನೆ ಆಗ್ತದೆ. ಹೌದು. ಆಮೇಲೆ ಪ್ರತಿ ತಾಯಿ ಡೆಲಿವರಿ ಆದ್ಮೇಲೆ ಒಂದು 3 ರಿಂದ 4 ಗ್ಲಾಸ್ ಅಷ್ಟು ಹಾಲನ್ನು ಕುಡಿಬೇಕು. ಯಾಕಂದ್ರೆ ಅದು ಸಹ ತುಂಬಾ ಇಂಪಾರ್ಟೆಂಟ್, ಕ್ಯಾಲ್ಸಿಯಂ. ಆಮೇಲೆ ಯಾವ ತನಕ ಅವ್ರು ಹಾಲು ಉಣಿಸ್ತಾ ಇರ್ತಾರೆ ಆ ಟೈಮ್ ವರೆಗೆ ಕ್ಯಾಲ್ಸಿಯಂ ಮಾತ್ರೆಯನ್ನು ಸಹ ತಗೊಳ್ತಾ ಇರಬೇಕು. ಅದು ಸಹ ವೆರಿ ಇಂಪಾರ್ಟೆಂಟ್. ಮತ್ತೆ ಡೆಲಿವರಿ ಆದ್ಮೇಲೆ ಮನೆಯಲ್ಲಿ ಕೆಲವೆಲ್ಲ ನಂಬಿಕೆ ಇರ್ತದೆ, ಈ ಪದಾರ್ಥ ತಿನ್ನಬಾರ್ದು, ಆ ಪದಾರ್ಥ ತಿನ್ನಬಾರ್ದು, ಆದಷ್ಟು ಗಂಜಿ ಮಾತ್ರ ಕುಡಿಬೇಕು, ಹಾಗೆ ಏನೂ ಇಲ್ಲ. ಆಕ್ಚುಲಿ ಡೆಲಿವರಿ ಆದಮೇಲೆ ಒಂದು ಮಹಿಳೆ ಸಂಪೂರ್ಣ ಫುಲ್ ಬ್ಯಾಲೆನ್ಸ್ ಡಯಟ್ ಏನೆಲ್ಲ ಬೇಕು, ಜಾಸ್ತಿ ಪ್ರೋಟೀನ್ ಯುಕ್ತ ಆಹಾರವನ್ನ ತಗೊಳ್ಬೇಕು. ಹೌದು, ಇದು ತಗೊಂಡಾಗ ಹಾಲು ಪ್ರೊಡಕ್ಷನ್ಸ್ ತುಂಬಾ ಜಾಸ್ತಿ ಆಗ್ತದೆ. ಹೌದು, ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಬೇಕು. ಆಮೇಲೆ ಮಗುವಿನ ಇದು ಗರ್ಭಿಣಿ ಹೆಂಗಸಿನ ಅಲ್ಲ ಡೆಲಿವರಿ ಆದಮೇಲೆ ಅವಳ ತಾಯಿ ಆಗಲಿ ಅಥವಾ ಗಂಡನಾಗ್ಲಿ ಅವ್ರು ತುಂಬಾ ಸಪೋರ್ಟ್ ಕೊಡಬೇಕಾಗ್ತದೆ. ಯಾಕಂದ್ರೆ ಅಲ್ಲಿಯ ತನಕ ಅವಳೊಬ್ಬಳೇ ಇರ್ತಾಳೆ, ಅವಳೊಬ್ಬಳನ್ನೇ ಮ್ಯಾನೇಜ್ ಮಾಡ್ಕೊಳ್ಳೋದು. ಹಾಗೆ ಈಗ ಇನ್ನೊಂದು ಮಗು ಬಂದಾಗ ಅವಳಿಗೆ ನಿದ್ದೆಯಲ್ಲಿ ಸಮಸ್ಯೆ ಬಂದಿರ್ಬೋದು. ಯಾಕಂದ್ರೆ ಮಗು ಹೆಚ್ಚಾಗಿ ರಾತ್ರಿ ಮಲಗುದಿಲ್ಲ, ಪದೇ ಪದೇ ಮಗುವಿಗೆ ರಾತ್ರಿ ಸಹ ಹಾಲು ಕೊಡ್ತಾ ಇರಬೇಕು. ಹಾಗೆ ಅವಳ ನಿದ್ದೆಯಲ್ಲಿ ಸಹ ಸ್ವಲ್ಪ ಅಡಚಣೆ ಇರ್ತದೆ. ಆಮೇಲೆ ಹೆಚ್ಚಿನ ಗಮನ ಅವಳು ಏನಂದ್ರೆ ಹೊರಗೆ ಆರಾಮದಲ್ಲಿ ತಿರುಗಿಕೊಂಡಿರ್ಲಿಕ್ಕೆ ಆಗುದಿಲ್ಲ, ಮಗು ಒಟ್ಟಿಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ಬೇಕಾಗ್ತದೆ. ಹಾಗಾಗಿ ಅವಳಿಗೆ ತುಂಬಾ ಸಪೋರ್ಟ್ ಕೊಡಬೇಕು, ಇಮೋಷನಲ್ ಸಪೋರ್ಟ್ ತುಂಬಾ ಬೇಕು. ಅದು ಹಸ್ಬೆಂಡ್ ಇಂದ ಆಗಿರ್ಲಿ ಅಥವಾ ತಾಯಿಯಿಂದ ಆಗಿರ್ಲಿ, ಆದ್ರೆ ಮನೆಯಲ್ಲಿ ಯಾರಿದ್ದಾರೆ ಅವರೆಲ್ಲರೂ ಅವರಿಗೆ ತುಂಬಾ ಸಪೋರ್ಟ್ ಕೊಡ್ಬೇಕು. ಇದರಿಂದ ಸಹ ಒಂದು ಮಹಿಳೆಗೆ ಹಾಲು ಉತ್ಪತ್ತಿ ಏನಾಗ್ತದೆ ಅದು ತುಂಬಾ ಜಾಸ್ತಿಯಾಗಿ ಪ್ರೊಡ್ಯೂಸ್ ಆಗ್ತದೆ. ಓಕೆ, ಇನ್ನು ತಾಯಿ ಆದವರ ಆಹಾರ ಪದ್ಧತಿ ಹೇಗಿರಬೇಕು? ಹೆರಿಗೆ ಆದ ಮೇಲೆ ಮುಂಚಿನ ನಾವು ಕೇಳಿರ್ತೇವೆ 1 ವಾರ ಗಂಜಿ ಮತ್ತು ಉಪ್ಪಿನಕಾಯಿ ಮಾತ್ರ ತಗೊಳ್ಬೇಕು, ಏನಾದರೂ ಫುಡ್ ತಿಂದರೆ ಹೊಟ್ಟೆ ದೊಡ್ಡದಾಗ್ತದೆ ಅಂತ. ಅದೆಲ್ಲ ನಂಬಿಕೆ ಅಷ್ಟೊಂದು ಸರಿಯಲ್ಲ. ಯಾಕಂದರೆ ಹಾಲು ಉತ್ಪತ್ತಿ ಆಗಬೇಕಲ್ಲ, ತಾಯಿ ಒಳ್ಳೆ ಪೌಷ್ಟಿಕಾಂಶ ಆಹಾರ ತಗೊಳ್ಳೇಬೇಕು. ನಾರ್ಮಲ್ ಆಹಾರ ತಗೊಳ್ಳಿ, ಯಾವುದೆಲ್ಲ ಅವಳಿಗೆ ಇಷ್ಟ ಆಗ್ತದೆ ಅದು. ಏನಾದರೂ ಕೆಲವೊಂದು ಆಹಾರ ಅಲರ್ಜಿ ಆಗ್ತದೆ, ಕೋಲ್ಡ್ ಆಗ್ತದೆ ಅಂಥದ್ದಿದ್ರೆ ಓಕೆ, ಪರವಾಗಿಲ್ಲ, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡೋದು. ಅದು ಬಿಟ್ಟು ನಾರ್ಮಲ್ ನಾವು ಯಾವ ಊಟ ಮಾಡ್ತೇವೆ, ತರಕಾರಿ ಪದಾರ್ಥ, ಹಣ್ಣು ಹಂಪಲ, ಅದು ಮತ್ತು ಬೇರೆ ಎಲ್ಲ ರೆಗ್ಯುಲರ್ ಅನ್ನು ತಿನ್ಬೋದು. ಅದರಿಂದ ಮಗುವಿಗೆ ಸಹ ಜಾಸ್ತಿ ಏನು ತೊಂದರೆ ಆಗಿದೆ. ಕೆಲವೊಮ್ಮೆ ನೀರುಳ್ಳಿ ಬೆಳ್ಳುಳ್ಳಿ ಎಲ್ಲ ಸ್ವಲ್ಪ ಒಂದು ಬಿಗಿನಿಂಗಲ್ಲಿ ಮೊದಲಿಗೆ ಆಗ್ತದೆ, ಕಡೆಗೆ ಮಗು ಸಹ ಅಡ್ಜಸ್ಟ್ ಆಗ್ತದೆ ಆ ಪದ್ಧತಿಗೆ. ಹಾಗಾಗ್ಲಿಕ್ಕೆ ಹೋಗಿ ಅಧಿಕ ಕ್ಯಾಲ್ಸಿಯಂ ಉಳ್ಳ, ಪ್ರೋಟೀನ್ ಉಳ್ಳ ಮತ್ತು ಕಬ್ಬಿಣಾಂಶ ಉಳ್ಳ, ಯಾಕಂದರೆ ಪ್ರಸವ ಸಂದರ್ಭದಲ್ಲಿ ತುಂಬ ರಕ್ತಸ್ರಾವ ಆಗಿರ್ತದಲ್ಲ, ಅವರದ್ದು ಈ ಹಿಮೋಗ್ಲೋಬಿನ್ ಸ್ವಲ್ಪ ರಕ್ತ ಎಲ್ಲ ಕಡಿಮೆ ಇರ್ತದೆ. ತಾಯಿಗೆ ಆದಷ್ಟು ಸೊಪ್ಪು ತರಕಾರಿಗಳನ್ನು ಕೊಡಬೇಕು. ಈ ಹರಿವೆ ಮತ್ತು ನಮ್ಮದು ನುಗ್ಗೆ ಅದೆಲ್ಲ ಇರ್ತದಲ್ಲ, ಅದೆಲ್ಲ ಒಳ್ಳೆ ತರಕಾರಿ, ಮೀನು ಸಹ ಕೊಡ್ಬೋದು, ಏನು ತೊಂದರೆ ಇಲ್ಲ. ಅದು ಅವರವರಿಗೆ ಸ್ವಲ್ಪ ಬಿಟ್ಟದೆ, ಅಂದರೆ ಕೆಲವು ವಾಸನೆ ಬರ್ತದೆ ಹಾಗೆಲ್ಲ ಇರ್ತಾರೆ, ಅದನ್ನು ಸ್ವಲ್ಪ ಲೇಟ್ ಮಾಡಿದ್ದು ತೊಂದರೆ ಇಲ್ಲ. ಆದರೆ ರೆಗ್ಯುಲರ್ ತರಕಾರಿಗಳನ್ನು ಒಳ್ಳೆ ತರಕಾರಿಗಳು, ಸೊ ಅದರಲ್ಲಿ ಸೊಪ್ಪು ತರಕಾರಿ ಬಹಳ ಮುಖ್ಯ. ಯಾಕಂದರೆ ಅದರಲ್ಲಿ ಕಬ್ಬಿಣಾಂಶ ಇರ್ತದೆ. ಮತ್ತು ಮಗುವಿಗೆ ತಾಯಿಯು ತುಂಬ ಹಾಲು ಕುಡಿಬೇಕು, ಪ್ರೋಟೀನ್, ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ ಸಿಗಬೇಕು. ತಾಯಿ ಹಾಲು ಕುಡಿದ್ರೆ ಮಗುವಿಗೆ ಹಾಲು ಜಾಸ್ತಿ ಉತ್ಪಾದನೆ ಮಾಡ್ಬೋದು. ಹಾಗಾಗ್ಲಿಕ್ಕೆ ಹೋಗಿ ಒಳ್ಳೆ ಪೌಷ್ಟಿಕಾಂಶ ಆಹಾರ ತಗೊಳ್ಬೇಕು, ಏನು ರಿಸ್ಟ್ರಿಕ್ಷನ್ ಜಾಸ್ತಿ ಮಾಡಬಾರ್ದು. ಮನೆಯಲ್ಲಿ ಏನು ಮೆಡಿಸಿನ್ ಅದು ಎಲ್ಲ ಪ್ರಿಪೇರ್ ಮಾಡಿರ್ತಾರೆ, ಅದು ಒಳ್ಳೆ, ಅದು ಸಹ ತುಂಬಾ ಒಳ್ಳೆ. ಅದು ಮೆಂತೆ ಆಗಿರ್ಲಿ ಅಥವಾ ಅದೇನು ಅದೆಲ್ಲ ಒಳ್ಳೇದು, ಅದು ಸಹ ತುಂಬಾ ಒಳ್ಳೆ. ಅದರಿಂದ ಸಹ ಹಾಲು ಉತ್ಪಾದನೆ ಜಾಸ್ತಿ ಆಗ್ತದೆ. ಅದನ್ನು ಸಹ ಖಂಡಿತವಾಗಿ ತಗೊಳ್ಬೇಕು.
ಸೊ ಕಡೆಯದಾಗಿ ಗರ್ಭಿಣಿಯರಿಗೆ ಆಗಿರಬಹುದು ಅಥವಾ ಏನು ಹೇಳೋದು ಇದು ಪ್ರಸವ ಆದಮೇಲೆ ಬಾಣಂತಿಯರಿಗೆ ಆಗಿರಬಹುದು, ಈ ಸ್ತನಪಾನದ ಬಗ್ಗೆ ಏನಾದರೂ ಟಿಪ್ಸ್, ಏನಾದರೂ ಮಾಹಿತಿಗಳನ್ನು ಎಕ್ಸ್ಟ್ರಾವಾಗಿ ಮಾಹಿತಿಗಳನ್ನು ಏನಾದರೂ ನೀಡಲಿಕ್ಕಿದೆ? ಎಲ್ಲರಿಗೆ ಗೊತ್ತಿರುವ ಹಾಗೆ ಎದೆ ಹಾಲು ಒಂದು ಅಮೃತದ ಹಾಗೆ. ಮಗುವಿಗೆ ಇದರಲ್ಲಿ ಸಂಪೂರ್ಣ ಆರೋಗ್ಯ ದೊರಕ್ತದೆ, ಸಂಪೂರ್ಣ ಪೌಷ್ಟಿಕ ಆಹಾರ ದೊರಕ್ತದೆ, ತಾಯಿ ಒಡವಿನ ಬಾಂಧವ್ಯ ಜಾಸ್ತಿ ಆಗ್ತದೆ, ಮತ್ತು ಮಗುವನ್ನು ತುಂಬ ಆರೋಗ್ಯ ಸಮಸ್ಯೆಯಿಂದ ಕಾಪಾಡಬಹುದು. ಮಗುವಿಗೆ ಇದು ಇಂಟೆಲಿಜೆಂಟ್ IQ ಜಾಸ್ತಿ ಬರ್ತದೆ, ಇದೆಲ್ಲ ಜಾಸ್ತಿ ಆಗ್ತದೆ. ತಾಯಿಗೆ ಎದೆ ಹಾಲು ಸಾಕಷ್ಟು ಕೊಡುವುದರಿಂದ ಅವಳ ಬಸರು ಇದ್ದಾಗ ಹೊಟ್ಟೆ ನಮ್ಮ ಗರ್ಭಾಶಯ ದೊಡ್ಡದಾಗಿರ್ತಲ್ಲ, ಅದು ಬೇಗನೆ ನಾರ್ಮಲ್ ಸ್ಥಿತಿಗೆ ಬರ್ತದೆ. ಈಗಿನ ಸ್ವಲ್ಪ ಮಹಿಳೆಯರಿಗೆ, ಹುಡುಗಿಯರಿಗೆ ಬ್ಯೂಟಿ ಕಾನ್ಷಿಯಸ್ ಜಾಸ್ತಿ ಇಲ್ಲ, ಅದಕ್ಕೆ ಒಳ್ಳೆಯದು. ಹೊಟ್ಟೆ ಇಲ್ಲದಿದ್ದ ದೊಡ್ಡದಾಗೆ ಇರ್ತದಲ್ಲ, ಈ ಹಾಲು ಕೊಡುವುದರಿಂದ ನಮ್ಮ ಹೊಟ್ಟೆ ಮೊದಲಿನ ಸ್ಥಿತಿಗೆ ಬರ್ತದೆ. ಇನ್ನೊಂದು ಎದೆಯ ಕ್ಯಾನ್ಸರ್ ಮತ್ತು ಗರ್ಭಾಶಯದ ಕ್ಯಾನ್ಸರ್ ಚಾನ್ಸಸ್ ಕಡಿಮೆ ಇರ್ತದೆ. ಅಂದರೆ ಕೆಲವೊಮ್ಮೆ ಒಂದು ಕಾರಣ ಸ್ತನದ ಕ್ಯಾನ್ಸರಿಗೆ ಅಲ್ಲಲ್ಲಿ ಹಾಲನ್ನ ಶೇಖರಣೆ ಆಗಿ ಸರಿಯಾಗಿ ಕೊಡದೇ ಇರುವುದು. ಸರಿಯಾಗಿ ಹಾಲು ಕೊಟ್ಟರೆ ನಾರ್ಮಲ್ ಆಗಿರ್ತದೆ, ಏನು ಮುಂದೆ ಕ್ಯಾನ್ಸರ್ ಆಗುವ ಚಾನ್ಸಸ್ ಕಡಿಮೆ ಇರ್ತದೆ. ಅದು ಒಂದು. ಹೀಗೆ ಅನೇಕ ಥರದ ಇವನು ಹಣ ಕೇಳಿದ್ರೆ ಈ ಡಬ್ಬದ ಹಾಲಾಗ್ಲಿ, ಬೇರೆ ಏನಾದರೂ ಫಾರ್ಮುಲಾ ಫೀಡಿಗೆ ಎಷ್ಟೊಂದು ಹಣ ಇಡಬೇಕು. ಇದು ನಾರ್ಮಲ್. ಮತ್ತೆ ಎಷ್ಟು ಕ್ಲೀನ್ ಅಂದರೆ ಸ್ಟರೈಲ್ ಅಂತ ಕೇಳಿದ್ದೇವಲ್ಲ, ಅಷ್ಟು ಕ್ಲೀನ್ ಎದೆ ಹಾಲು. ಯಾವ ಪಾತ್ರೆಯೂ ಬೇಡ, ಇದು ಡೈರೆಕ್ಟ್ ಮಗು ಚೀಪಿದ್ರಾಯ್ತು. ಮತ್ತೆ ಇದರಲ್ಲಿ ಎಷ್ಟೊಂದು ಆಂಟಿಬಯೋಟಿಕ್ಸ್ ಇರ್ತದೆ. ಮಗುವಿಗೆ ಆಕ್ಚುಲಿ ಕೊಲೆಸ್ಟ್ರಾಲ್ ಉಂಟಲ್ಲ, ಫಸ್ಟ್ ಲಸಿಕೆ ನಾವು ಕೇಳಿರ್ಬೋದು, ಮಕ್ಕಳಿಗೆ ಲಸಿಕೆ ಹಾಕ್ತಾರೆ ಅಂತ. ಇದು ಎದೆ ಹಾಲು ಲಸಿಕೆ ಪಟ್ಟಿಯಲ್ಲಿ ಇಲ್ಲದೇ ಇರ್ಬೋದು, ಆದರೆ ಇದು ಮೊದಲ ಲಸಿಕೆ. ಎಷ್ಟೊಂದು ರೋಗ ರುಜಿನಗಳನ್ನು ನಿಯಂತ್ರಿಸ್ತದೆ. ಹಾಗಾಗಿ ತಾಯಿಯು ಮಗುವಿಗೆ 6 ತಿಂಗಳು ಕೇವಲ ಎದೆ ಹಾಲನ್ನು ಕೊಟ್ಟು ಆಮೇಲೆ 2 ವರ್ಷದ ತನಕ ತನ್ನಲ್ಲಿರುವ ಎಲ್ಲ ಹಾಲನ್ನು ಕೊಟ್ಟರೆ ತಾಯಿ ಮಗುವಿನ ಆರೋಗ್ಯ ಮತ್ತು ಆಹಾರ ಪದ್ಧತಿಯು ಜೀವನದಲ್ಲಿ ಒಳ್ಳೆಯದಾಗಿ ಸುಖ ಶಾಂತಿಯಾಗಿ ಇರ್ತಾರೆ. ನೀವೇನಾದ್ರೂ? ಹೌದು, ನಾನೇನು ಹೇಳಬೇಕಾದ್ರೆ ಶುಚಿತ್ವ ತುಂಬ ಮುಖ್ಯ. ಈಗ ತಾಯಿ ಹಾಲು ಕುಡಿಸುವಾಗ ದಿನವಾಗಿ ಸ್ವಚ್ಛವಾದ ಬಟ್ಟೆ ಧರಿಸುವುದು, ದಿನ ಸ್ನಾನ ಮಾಡುವುದು, ಇದು ತುಂಬ ಅಗತ್ಯ. ಇದು ಖಂಡಿತವಾಗಿ ತಾಯಿ ನೋಡ್ಕೊಳ್ಬೇಕು. ಆಮೇಲೆ ಪ್ರತಿ ಸಲ ಮಗುವಿಗೆ ಹಾಲು ಉಣಿಸುವಾಗ, ಒಂದು ವೇಳೆ ಹೊರಗಡೆ ಎಲ್ಲಿಯಾದ್ರೂ ಹೋಗಿದ್ರೆ, ಈಗ ಕೆಲಸಕ್ಕೆ ಹೋಗುವವರು ಹಾಲು ಉಣಿಸುವಾಗ ಡೈರೆಕ್ಟ್ ಬಂದು ಮಗುವಿಗೆ ಹಾಲು ಉಣಿಸಬಾರ್ದು. ಸ್ತನವನ್ನು ಚೆಂದ ಮಾಡಿ ಕ್ಲೀನ್ ಮಾಡಿ, ಒಂದು ಒಡ್ಡೆ ಬಟ್ಟೆಯಲ್ಲಿ ಕ್ಲೀನ್ ಮಾಡಿ ಮತ್ತೇ ಮಗುವಿಗೆ ಹಾಲು ಕೊಡ್ಬೇಕು. ಯಾಕಂದ್ರೆ ಹೊರಗಡೆ ಎಲ್ಲ ಹೋಗಿರ್ತಾರೆ, ಸೊ ಹಾಗೆ ಬಂದು ಮಗುವಿಗೆ ಹಾಲು ಕೊಡಬಾರ್ದು. ಇನ್ನೊಂದು ನಂದು ಮುಖ್ಯ ಸಂದೇಶ ಏನಂದ್ರೆ, ಈ ಸ್ತನ್ಯಪಾನ ಸಪ್ತಾಹದಲ್ಲಿ ನಾವು ಒಂದು ಈ ಮಾಹಿತಿಯನ್ನು ಕೊಟ್ಟು ಒಂದು ಅಳ್ಳು ಸೇವೆ ಮಾಡಿದ್ದೇವೆ ಅಷ್ಟೇ. ಜನರಿಗೊಂದು ಸಣ್ಣ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಇದರಲ್ಲಿ ಮುಖ್ಯ ಉದ್ದೇಶ ಏನೆಂದರೆ, ಈಗ ಒಂದು ಮಹಿಳೆ ಸಾಮಾನ್ಯವಾಗಿ ಎಲ್ಲಿಯಾದ್ರೂ ಹೊರಗಡೆ ಹೋಗುವಾಗ ಕೆಲವು ಸಂದರ್ಭದಲ್ಲಿ ಅವಳಿಗೆ ಮಗುವಿಗೆ ಹಾಲು ಕೊಡಬೇಕಾಗಿ ಬರ್ತದೆ. ಈಗ ಎಲ್ಲಿಯಾದ್ರೂ ಟ್ರಾವೆಲ್ ಮಾಡ್ತಿದ್ದಾಳೆ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅಲ್ಲಿ ಇದ್ದಾಳೆ, ಆ ಸಮಯದಲ್ಲಿ ಪ್ರತಿಯೊಬ್ಬರು ನಾಗರಿಕರು ಜವಾಬ್ದಾರಿಯುತವಾಗಿ ಆ ಮಹಿಳೆಗೆ ಹಾಲು ಉಣಿಸ್ಲಿಕ್ಕೆ ಸಂಪೂರ್ಣ ಸಹಕಾರ ಮಾಡಿಕೊಡ್ಬೇಕು. ಅಂದ್ರೆ ಅವಳಿಗೆ ತುಂಬಾ ಕಂಫರ್ಟೇಬಲ್ ಆಗಿ, ನಾನು ಪಬ್ಲಿಕ್ ಪ್ಲೇಸಸ್ ಅಲ್ಲಿ ಇದ್ದಾನೆ, ಅಂತದೆಲ್ಲ ಯಾರು ಆ ಮಹಿಳೆಗೆ ಮಾಡಬಾರ್ದು. ಒಂದು ಮಹಿಳೆಗೆ ಸಂಪೂರ್ಣವಾದ ಗೌರವ ಕೊಟ್ಟು ಅವಳು ಹಾಲು ಉಣಿಸುವಾಗ ಅವಳಿಗೆ ಪ್ರತಿಯೊಬ್ಬರು ಸಹಕಾರ ಮಾಡಿಕೊಡ್ಬೇಕು. ಹೀಗೆ ಮಾಡುವುದರಿಂದ ಪ್ರತಿಯೊಂದು ಮಗುವಿಗೆ ಅದಕ್ಕೇನು ಅಮೃತ ಅದು ಎಲ್ಲ ಕಡೆ ಎಲ್ಲಿಯೂ ಸಿಗುವ ಹಾಗೆ ಆಗ್ಬೇಕು ಅಂತ ನಾವು ಒಂದು ಆಶಯ. ಇಬ್ಬರ ಹತ್ರನೂ ಮಾತನಾಡಿ ತುಂಬಾ ಖುಷಿ ಆಯ್ತು. ಸಾಕಷ್ಟು ಮಾಹಿತಿಗಳನ್ನ ತಿಳಿಸಿಕೊಟ್ರಿ. ಬಹುಶಃ ಏನು ಗರ್ಭವತಿ ಆಗಿರಬಹುದು ಅಥವಾ ಪ್ರಸವ ಆದ ನಂತರ ಬಾಣಂತಿಯರು ಯಾರಾದರೂ ಕಾರ್ಯಕ್ರಮವನ್ನ ನೋಡ್ತಾ ಇದ್ರೆ ಅವರಿಗೆ ಸಾಕಷ್ಟು ಉಪಯೋಗ ಆಗಿರ್ತದೆ. ಅದನ್ನು ಹೊರತುಪಡಿಸಿ ನೀವು ಸಮಾಜದವರು ಹೇಗಿರಬೇಕು ಅನ್ನೋದನ್ನು ಕೂಡ ತಿಳಿಸಿಕೊಟ್ರಿ, ಮನೆಯವರಾಗಿರ್ಬಹುದು. ಸೊ ಇದರಿಂದ ಸಾಕಷ್ಟು ಮಾಹಿತಿಗಳನ್ನ ನಾವು ತಿಳಿದುಕೊಂಡ್ವಿ. ಕಾರ್ಯಕ್ರಮಕ್ಕೆ ಬಂದದಕ್ಕೆ ತುಂಬು ಹೃದಯದ ಧನ್ಯವಾದಗಳು. ಸ್ಪಂದನ ವಾಹಿನಿ ಕಡೆಯಿಂದ ನಿಮಗೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ನಿಮಗೂ ಅವಕಾಶ ಕೊಟ್ಟಕ್ಕೆ ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನಮ್ಮೊಂದಿಗೆ ಮಣಿಪಾಲ್ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಲೆಕ್ಚರರ್ ಹಾಗೂ ಅಸಿಸ್ಟೆಂಟ್ ಪ್ರೊಫೆಸರ್ ಆದಂತಹ ಅನಸೂಯ, ಹಾಗೆ ಲೆಕ್ಚರರ್ ಆದಂತಹ ರೇಷ್ಮಾ ಕೋಟ್ಯಾನ್ ಅವರು ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರು. ಒಂದು ಸ್ತನಪಾನ ಎಷ್ಟು ಪ್ರಾಮುಖ್ಯತೆ ಇರ್ತದೆ ಒಂದು ಮಗುವಿನ ಜೀವನದಲ್ಲಿ, ಮುಂದೆ ಅದು ಬೆಳವಣಿಗೆಯಲ್ಲಿ ಕೂಡ ಹೇಗೆ ಅದರ ಏನು ಹೇಳುವಂಥದ್ದು ಒಂದು ಪ್ರಾಮುಖ್ಯತೆ ಇರ್ತದೆ ಅನ್ನೋದನ್ನು ತಿಳಿಸಿಕೊಟ್ರು. ಬಹುಶಃ ಎಲ್ಲ ವೀಕ್ಷಕರು ಇದರಿಂದ ಸಾಕಷ್ಟು ಮಾಹಿತಿಗಳನ್ನು ತಿಳಿದುಕೊಂಡಿದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೇನೆ. ಮತ್ತೆ ಇನ್ನೊಂದು ಇಂತಹ ಒಳ್ಳೆಯ ಕಾರ್ಯಕ್ರಮದೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನೋಡ್ತಾ ಇರಿ ಸ್ಪಂದನ.